Are you guys having fun? ಅಲ್ಲ ಏನ್ ಕತೆ ಬರೀ ಹಿಂದೆ ಇರೋರ ಆವಾಜ್ ಕೇಳಿಸ್ತಾ ಇದೆ ಯಾಕೋ ಧ್ವನಿ ನಮ್ಮ ಮುಂದೆ ಕೂತಿರೋರ ಧ್ವನಿ ಮುದ್ರಣ ಯಾಕೆ ಕೇಳಿಸ್ತಾ ಇಲ್ವಲ್ಲ ಓಕೆ ಎಷ್ಟು ಜನ ನಮ್ಮ ಅಣ್ಣವ್ರ ಫ್ಯಾನ್ಸ್ ಎಷ್ಟು ಜನ ಇದಾರಪ್ಪ ಅಣ್ಣವ್ರ ನೋಡಿ ಮೈಸೂರು ನಿಮ್ಗೆ ಆ ವಾಯ್ಸ್ ಕೇಳಿಸ್ತಾ ಇಲ್ವಾ ನಮ್ಮ ಅಣ್ಣವ್ರ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಮತ್ತೆ ಏನ್ರಪ್ಪ ಕನ್ನಡಿಗರ ರೆಡಿ ಓಕೆ ನೋಡಿ ಈ ಸಾಂಗ್ ಕೂತಿದ್ರೆ ಸಾಂಗ್ಗೆ ಅವಮಾನ ಎಲ್ಲ ಎದ್ದು ನಿಂತ್ಕೊಳ್ಳಿ ಯಾರ್ಯಾರಿಗೆ ಎದ್ದು ನಿಂತ್ಕೊಳಕ್ ಆಗುತ್ತೆ ಎದ್ದು ನಿಂತ್ಕೊಳ್ಳಿ ವಯಸ್ಸಾದ್ಮೇಲೆ ಮಲ್ಕೊಳ್ಳೋದು ಇದ್ದೇ ಇರುತ್ತೆ ಎದ್ದು ನಿಂತ್ಕೊಳ್ಳಿ ಎಲ್ಲ ಎದ್ದು ನಿಂತ್ಕೊಳ್ಳಿ ಕಮಾನ್ ಈ ಕನ್ನಡ ಸಾಂಗ್ಗೆ ನೀವೆಲ್ಲ ಎದ್ದು ನಿಂತ್ಕೊಳ್ಳಿಲ್ಲ ಅಂದ್ರೆ ಅವಮಾನ ಕನ್ನಡ ಸಾಂಗ್ಗೆ ಓಕೆ ಮೈಸೂರ್ ರೆಡಿ ಏಯ್ ಪ್ಯಾಂಥರ್ ಹೊಡಿಯೋ ಬೀಟು ಕುಳದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಪದದಲ್ಲಿ ಮೇಲ್ಯಾವುದೋ ಕುಳದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಪದದಲ್ಲಿ ಮೇಲ್ಯಾವುದೋ ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ಮೇಲ್ಯಾವುದು ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ಮೇಲ್ಯಾವುದು ಮೈಸೂರು ಕುಳದಲ್ಲಿ ಪದದಲ್ಲಿ ಮೇಲ್ಯಾವುದೋ ಸಿಂಗೆ ಕುಳದಲ್ಲಿ ಪದದಲ್ಲಿ ಮೇಲ್ಯಾವುದೋ ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ಮೇಲ್ಯಾವುದು ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ಮೇಲ್ಯಾವುದು ನಾ ಸಿಂಗ್ ತಯ್ಯ ಕುತ್ತ ತಯ್ಯ ಕುತ್ತ ಕೇಳಿಸ್ತಾ ಇಲ್ಲ ತಯ್ಯ ಕುತ್ತ ತಯ್ಯ ಕುತ್ತ ಓಕೆ ಕೇಳಿಸ್ತಾ ಇಲ್ಲ one more time ತಯ್ಯ ಕುತ್ತ ತಯ್ಯ ಕುತ್ತ one more time ತಯ್ಯ ಕುತ್ತ ತಯ್ಯ ಕುತ್ತ ನೋಡಿ ಇವಾಗ ನಮ್ಮ ಕನ್ನಡ ಭಾಷೆಯ ಅಮೃತ ಈ ಮುಂದಿನ ಸಾಲುಗಳು ಇದನ್ನ ನಾವೆಲ್ಲ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಯಾಕೆ ಏನಂತಾರೆ ನಮ್ಮ ಹಾಡು ಬರೆದಿರೋರು ಕೇಳಿ ಹಾಡಿ ರೆಡಿ ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ರಾಮ ಇಟ್ಟ ಗಂಧ ಬೂದಿ ರಾಮ ಚಟ್ಟ ಹತ್ತಲು ನಿರನಾಮ ಕುಳದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಹಾಡಿ ಹಾಡಿ ಕುಳದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಪದದಲ್ಲಿ ಮೇಲ್ಯಾವುದೋ ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ಮೇಲ್ಯಾವುದು ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮದ ಕೀಳ್ಯಾವುದು ನಾ ಮೈಸೂರು ವಿತ್ತಿ ಹೋಯ್ತಯ್ಯ ಕುತ್ತ ತಯ್ಯ ಕುತ್ತ ಕೇಳಿಸ್ತಾ ಇಲ್ಲ ತಯ್ಯ ಕುತ್ತ ತಯ್ಯ ಕುತ್ತ ಓಕೆ ನಾವು ಹೋಯ್ತಿರ್ತೀರಿ 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 ಹೋಯ್ತಿರ್ತೀರಿ
ಓಕೆ, ಎಲ್ರು ರೆಡಿ? ಎಲ್ಲ ಕುಳದಲ್ಲಿ ಡ್ಯಾನ್ಸ್ ಮಾಡ್ಬೇಕು ಇವಾಗ. ಎವ್ರಿಬಡಿ ಹ್ಯಾಂಡ್ಸ್ ಅಪ್ ಇನ್ ದಿ ಏರ್, ಹ್ಯಾಂಡ್ಸ್ ಅಪ್ ಇನ್ ದಿ ಏರ್. ಎಲ್ಲರ ಕೈ ಮೇಲೆತ್ತಿ 1 2 3 ಗೋ. ಕುಳದಲ್ಲಿ ಕೀಳ್ಯಾವುದು ಮುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಕುಳದಲ್ಲಿ ಕೀಳ್ಯಾವುದು ಮುಚ್ಚಪ್ಪ. ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮಲ್ಲಿ ಕೀಳ್ಯಾವುದು. ಓ ಹುಟ್ಟಿ ಸಾಯುವ ಹಾಳು ಮನಸ ನಮ್ಮಲ್ಲಿ ಕೀಳ್ಯಾವುದು. ಓಕೆ ರೆಡಿ? ತಯ್ಯ ಕುತ್ತ ದಿಗ್ದೈ ತಯ್ಯ ಕುತ್ತ. ಓಕೆ ಲೌಡರ್. ತಯ್ಯ ಕುತ್ತ ದಿಗ್ದೈ ತಯ್ಯ ಕುತ್ತ. ಓಕೆ ಹಿಂದೆ ಇರೋರು ತಯ್ಯ ಕುತ್ತ ದಿಗ್ದೈ ತಯ್ಯ ಕುತ್ತ. ಜೋರಾಗೆ ತಯ್ಯ ಕುತ್ತ ದಿಗ್ದೈ ತಯ್ಯ ಕುತ್ತ. ಇವಾಗ ನಿಂತಿರಿ, ಹೋಯ್ತಿರಿ ಓ ಇವಾಗ ನಮ್ ಕನ್ನಡಿಗರು ಎದ್ಬಿಟ್ರ? ಓಕೆ ಸರಿಯಪ್ಪ. ಒನ್ ಕ್ವಿಕ್ ಕ್ವಿಜ್. ನಿಮ್ಮೆಲ್ಲರಿಗೂ ಒಂದು ಚಕಾಚಕ್ ಅಂತ ಒಂದು ಕ್ವಿಜ್. ಎಷ್ಟು ಜನಕ್ಕೆ ನಮ್ಮ ಉಪೇಂದ್ರ ಗೊತ್ತು? ಉಪ್ಪಿ ಏನು ಉಪ್ಪಿ? ಬರೀ ಅಷ್ಟೇ ಜನಕ್ಕೆ ನಿಮ್ಗೆ ಗೊತ್ತಂತೆ. ಹೋಗ್ಲಿ ಬಿಡಿ. ಎಷ್ಟು ಜನಕ್ಕೆ ನಮ್ಮ ನಾಡಿನ ಒಬ್ರು ಒಳ್ಳೆ ಪೋಯೆಟ್ಟು GP ರಾಜರತ್ನಂ ಎಷ್ಟು ಜನಕ್ಕೆ ಗೊತ್ತು? ಅವ್ರೊಂದು ಸಾಂಗ್ ಬರ್ದಿರಂತೆ. ಹೇಳ್ಕೊಳಕ್ ಒಂದೂರು, ತಲೆಮ್ಯಾಗೆ ಒಂದ್ ಸೂರು, ಮಲ್ಗಾಕೆ ಬೋಮ್ ತಾಯಿ ಮಂಚ. ಗೊತ್ತ ತಾನೆ? ಸೊ ನಾವು ಲಗೋರಿ ಏನ್ ಮಾಡಿದ್ವಿ? GP ರಾಜರತ್ನಂ ಅವರು ಕುಡುಕರು ನೋಡ್ರಿ, ಅಬ್ಸರ್ವ್ ಮಾಡಿ ಹೇಳ್ಕೊಳಕ್ ಒಂದೂರು ಬರ್ದಿರಂತೆ. ನಾವು ಲಗೋರಿನೂ ಅಷ್ಟೇ ಕುಡಿಯೋದೇ ಇಲ್ಲ, ಬರೀ ಬೋನ್ವಿಟ ಅಷ್ಟೇ, ಅಥವಾ ನಂದಿನಿ ಹಾಲು. ಏನ್ ಮಾಮ ಕಾಡ್ತಾನೆ? ಸೊ ನಾವೊಂದು ಸಾಂಗ್ ಬರ್ದಿದ್ವಿ ಕುಡುಕರ ಬಗ್ಗೆ, ಕುಡಿದ ಮೇಲೆ ಏನೇನಾಗುತ್ತೆ ಅಂತ. ಓಕೆ, ಸಾಂಗ್ ಹೆಸರು ಏನಿಲ್ಲ ನೋಡಿ. ಎಲ್ರು ಇವಾಗ ಕೈ ಎತ್ತಿ, ಹಿಂಗೆ ಯಾರ್ಯಾರು ಕುಡಿಯಲ್ವೋ ಎಲ್ಲ ಕೈ ಎತ್ತಿ. ಕುಡ್ದೋರಂತೂ ಕೈ ಎತ್ತಲೇಬೇಕು ಇವಾಗ. ಎತ್ತಿ ಎಲ್ಲ. ಓಕೆ, ಇದಕ್ಕೂ ಎಲ್ಲ ಎದ್ದು ನಿಂತ್ಕೋಬೇಕಪ್ಪ, ಯಾಕಂದ್ರೆ ಇದು ಡ್ಯಾನ್ಸಿಂಗ್ ಸಾಂಗ್ ಇದು. ನಮ್ಮ ಡ್ಯಾನ್ಸಿಂಗ್ ಸಾಂಗ್ ಇದು. ಸೊ ಎಲ್ರು ಕೈ ಎತ್ತಿ. ಓಕೆ, ರೆಡಿನಾ? ರೆಡಿನಾ? A 30, a 60, a 30, a 60, a 30, 60, 90 quarter. Okay, everybody, come on. Okay, ready now? Sing with me. Ba 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 da ba 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 ba. Ba 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 da ba 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 ba. ಏನಯ್ಯ ನಿನ್ನ ಮಾಯೆ, ಏನಯ್ಯ ನಿನ್ನ ಛಾಯೆ, ಲೋಕನೇ ನೈಂಟಿಲಿ ಕಳ್ದೋಯ್ತದೆ. ಏನಯ್ಯ ನಿನ್ನ ಮಾಯೆ, ಏನಯ್ಯ ನಿನ್ನ ಛಾಯೆ, ಲೋಕನೇ ಕ್ವಾರ್ಟ್ರಲ್ಲಿ ಮುಳುಗೋಯ್ತದೆ. ಓನಯ್ಯ ಭಗವಂತ ನಿನ್ನ ಸಿಗೋದು ಸುರುಪ ಒಂದು ಬ್ರ್ಯಾಂಡು ತೋಡಾಯ್ತಯ್ಯ. ನನ್ನ ಉಯ್ಯೋದು ಬ್ರ್ಯಾಂಡು ನೂರಯ್ಯ, ಸತ್ಮೇಲೆ ನೈತಣ್ಣ ದೊಡ್ಡ ಸೊನ್ನೆನೇ ಗೋ. ಪಾಪ ಪಾಪ ಪರ ಬಾಬ ಬಾಬ ಸಿಂಗ್ ಪಾಪ ಪಾಪ ಪರ ಬಾಬ ಬಾಬ ಪಾಪ ಪಾಪ ಪರ ಬಾಬ ಬಾಬ ಪಾಪ ಪಾಪ ಪರ ಬಾಬ ಬಾಬ. ರೋಡ್ ಒಂದು ಬಾರಿದ್ರೆ ಹೆಸರೆಲ್ಲ ನಿಂದೇನೆ, ಅರಮನೆಗೆ 200 ಬಾರಿ ಚಂದಾಗಿದೆ. ಯಾಕಯ್ಯ ಅಲ್ಲಿರುವೆ ಇಲ್ಲಿ ಒಂದ್ಸಾರಿ, ನಿನ್ ಲೋಕ ನಿನ್ಗೇನೆ ಮರ್ತು ಇರ್ತದೆ. ಫುಲ್ ಬಾಟ್ಲು ಆದ್ಮೇಲೆ ಹಾಸಿಗೆನೆ ಕೇಳ್ತಾರೆ ನಮ್ ಜನಗಳು, ಮಸ್ತ್ ಕಣ್ಸ್ಕಾತಾರಪ್ಪೋ. ರತ್ನಾನೇ ಹೇಳವನೆ ವಾರ್ನ ವಿಸ್ಯಾನ
ಸತ್ ಮೇಲೆ ನೈತಳ್ ಸೊನ್ನೆನೆ ಪಾಪ ಪಾಪ ಪರ ಪಾಪ ಪಾಪ ಸಿಂಗ್ Papa, papa, para, papa, papa, hands up, come on. Papa, papa, para, papa, papa. Veru kai mele. Papa, papa, para, papa. Everybody ready? Hi, 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 hi. Okay, ready? Ella idinkolli. Okay, everybody sitting down. Everybody sitting down. I want to see one step. One step. Everybody ready? Have both the hands up in the air. ಇವಾಗ ಕೇಳಿ ಮಜಾ ಇರುತ್ತೆ. ಜನ ಫುಲ್ ಟೈಟ್ ಆದ್ಮೇಲೆ ಏನೇನೆಲ್ಲ ಮಾಡ್ತಾರೆ, ಏನೇನೆಲ್ಲ ಹೇಳ್ತಾರೆ ಜನರು. ಯಾರು ತಪ್ಪು ತಿಳ್ಕೊಬಿಡಿ, ನಾನು ಹೇಳ್ತಾ ಇಲ್ಲ, ಇದು ಕುಡ್ದಿರೋರು ಅವರ ಅನುಭವ. ಕೇಳಿ ಕೇಳಿ ಕೇಳಿ. ಬೆಳ್ದಿಂಗಳ್ ರಾತ್ರಿಲಿ ಬಾರಲ್ಲಿ ಟೈಟ್ ಆದ್ರೆ ಬ್ರ್ಯಾಂಡಿನ ಬ್ರಹ್ಮಂಗೆ ಕಂಪೇರ್ ಮಾಡ್ತಾರೆ. ಬೆಳ್ದಿಂಗಳ್ ರಾತ್ರಿಲಿ ಬಾರಲ್ಲಿ ಟೈಟ್ ಆದ್ರೆ ನಮ್ ಕುಡುಕರು ವಿಸ್ಕಿನ ವಿಷ್ಣು ಕಂಪೇರ್ ಮಾಡ್ತಾರೆ. ಕೇಳಯ್ಯ ಭಗವಂತ ಭೂಮಿಗೆ ಇಳಿದು ಬಂದು ಒಂದ್ಸೂರು ಬಾಳ ನೋಡೋದಯ ರಕ್ತಾನೆ ಹೇಳೋನೆ ಬಾರ ವಿಷಯಾನ ಸತ್ ಮೇಲೆ ನೈತ ಸೊನ್ನೆನೆ. Thank you. ಏನಪ್ಪ ಯಾವ್ದು ನೆಕ್ಸ್ಟ್ ಸಾಂಗ್? ಬಾಯ್ಲಿ 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 ಇವಾಗ ನಾನೇನು ಹೇಳಲ್ಲ, ಸೈಲೆಂಟ್ ಆಗಿ ಹಿಂದೆ ಹೋಗ್ತೀನಿ. ನಮ್ಮ ಅಣ್ಣವರು ಗೀತ್ ವಾಸ್ ಆ ಗಿಟಾರಲ್ಲಿ ಯಾವ ಟ್ಯೂನ್ ಬರುತ್ತೋ ನೀವೇ ಗೆಸ್ ಮಾಡ್ಕೊಳ್ಳಿ. ಹೊಡಿ ಮಗ ನೀನು. ಹಾಕು 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 ಇನ್ನೊಂಚೂರು ಹಾಕು. ಮೈಸೂರು ಫುಲ್ ಸೈಲೆಂಟ್ ಆಗಿದೆ. ಸಂಕ್ರಮಣ ಬಂದು ನೋಡಿದ್ರೆ ಅಷ್ಟೇ. ಮೈಸೂರು ರೆಡಿನಾ? ಓಕೆ ರೆಡಿ, ಹ್ಯಾಂಡ್ಸ್ ಅಪ್. 1 2 3 go. Hi folks. Hey, hi Mysuru folks. Yellow, 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 yellow Mysuru folks. Are you ready to listen to some Lagori? Okay, ನಿಮ್ಮೆಲ್ಲ ಈ ಸಾಂಗ್ ಬಂತು. ರೆಡಿ? Sing. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. Sing. ಕೇಳಿಸ್ತಾ ಇಲ್ಲ ಜೋರಾಗೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. Sing. ಸಂತೋಷಕ್ಕೆ. Now next line. ಕುಣಿದು ಹಾಡಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ಸಂತೋಷಕ್ಕೆ. ಓಕೆ, ಎಲ್ಲರೂ ಹಿಂದೆ ಇರೋದು ಹಾಗೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ.
ಎಲ್ಲರೂ ರೆಡಿ. ಹಿರಿಯರೇನು ಕಿರಿಯರೇನು ಮನುಷ ಮಾಡಲು ವೇದವೇನು. ಹಿರಿಯರೇನು ಕಿರಿಯರೇನು ಎಲ್ಲ ಬರುವ ಸೇರಿ ಹಾಡಿದಾಗ ಸುರಿವ ಮಳೆಯ ಹರಿಯ ಜೇನು ಸ್ವರ್ಗ ಕಂಡು ಆಚುದೇನು. ಸಂತೋಷಕ್ಕೆ ಲಾಭ ಲಾಭ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನಾವು ಕುಡಿದು ನಲಿದು ಮತ್ತೆ ನಡಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಓಕೆ ಎವ್ರಿಬಡಿ ಸಂತೋಷಕ್ಕೆ ಕೇಳಿಸ್ತಾ ಇಲ್ಲ ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಥ್ಯಾಂಕ್ ಯು. ಓಹೋ ನಮ್ಮ ಮೈಸೂರು ಇವಾಗ ಎದ್ರ ವಾ ವಾ ವಾ. ಓಕೆ ಸಿ ನಮಗೆ ಎಷ್ಟು ಖುಷಿ ಆಗುತ್ತೆ ಕನ್ನಡ ಹಾಡಕ್ಕೆ. ಓಕೆ ಹಂಗೆ ಇವಾಗ ನೀವು ನಮ್ಮ ಜೊತೆ ಒಂದು ಲಗೋರಿ ಹಾಡು ರೆಡಿನಾ? ಇದಾದ್ಮೇಲೆ ವಿಲ್ ಎಂಡ್ ದ ಶೋನ ಹೈ. ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಬೆಂಗಳೂರಿಂದ ಲಗೋರಿ ಜೊತೆ ಹಾಡಕ್ಕೆ. ಸ್ಪೆಷಲ್ ಕನ್ನಡ ಗೆಸ್ಟ್. ಅವ್ರು ಬರೋ ಮುಂಚೆ ಎಲ್ಲರೂ ಐ ಯು ರೆಡಿ ಟು ಸಿಂಗ್ ಒನ್ ಲಗೋರಿ ಸಾಂಗ್ ವಿತ್ ಅಸ್? ಓಕೆ ಸಿಂಪಲ್. ಬೂಮ್ ಶಂಕರ್ ನಮ್ಮಿದು ನಮ್ಮ ಶಿವನ್ ಬಗ್ಗೆ. ಬೂಮ್ ಶಂಕರ್ ಬೂಮ್ ಶಂಕರ್ ಬೂಮ್ ಶಂಕರ್ ಬೋಲೋ ಹರಿ. ಓಂ ಶಂಕರ್ ಬೂಮ್ ಶಂಕರ್ ಬೋಲೋ 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 ಹರಿ ಓಂ. ಅಷ್ಟೇ. ರೆಡಿ? ನಾನು ಅಷ್ಟೇ ಹಾಡ್ತೀನಿ. ಐ ವಾಂಟ್ ಯು ಗೈಸ್ ಟು ಸಿಂಗ್ ಇಟ್ ಬ್ಯಾಕ್ ವಿತ್ ಮೀ. ಓಕೆ? ಬೂಮ್ ಶಂಕರ್ ಬೂಮ್ ಶಂಕರ್. ಏಯ್ ಶಿವ ನಿದ್ದೆ ಮಾಡ್ಬಿಡ್ತಾರ ಅಷ್ಟೇ. ಹಾ ಓಕೆ. ಬೂಮ್ ಶಂಕರ್ ಬೂಮ್ ಶಂಕರ್ ಬೂಮ್ ಶಂಕರ್ ಬೋಲೋ ಹರಿ. ಓಂ ಶಂಕರ್ ಬೂಮ್ ಶಂಕರ್ ಬೋಲೋ 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 ಹರಿ. ಲಾಸ್ಟ್ ಒಂದೇ ಒಂದು ಅಕ್ಷರ ನೋಡಿ. ಇನ್ನೊಂದು ಅಚ್ಚೆ ಇದೆ. ಏನು ಅಚ್ಚೆ ಇದು? ಓ ಅಷ್ಟೇ. ಓಕೆ ಎವ್ರಿಬಡಿ ರೆಡಿ ಟು ಸಿಂಗ್ ಬೂಮ್ ಶಂಕರ್ ವಿತ್ us? All right, let's do this. Drummer mama. All right. Mysuru. ಈ ಸಾಂಗ್ ಎಲ್ಲ ನಿಮ್ಮ ಚಪ್ಪಾಳೆ, ನಿಮ್ಮ ಎನರ್ಜಿ, ನಿಮ್ಮ ಸ್ಕ್ರೀನ್ಸ್. ರೆಡಿ? 1 2 3 ಲೆಟ್ಸ್ ಗೋ. ಹೋ 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 ಹೋ. ಸುನಲೇ सासुरों में सरगम में क्या छुपा है, सरगम में गीत गाए हो आंखें भी हाँ गाती है, दिल भी तेरा गाता है, धड़कन ये सुनाए हो सूरज भी पर्वत भी नदियाँ भी गाती है, गाता है मैसूर सारा. सिंग ओम शंकर ओम शंकर ओम शंकर बोलो हरि ओम शंकर ओम शंकर बोलो 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 ओम शंकर ओम शंकर ओम शंकर बोलो हरि ओम शंकर बोलो बोलो. Ready? Imterno, your voice. I need to hear your voice. Everybody hands up in the air. Let's go. Oh, 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 oh. 3, oh, oh, oh.
अक्षरों में स्वर्गम में क्या छुपा है, स्वर्गम में गीत गाए हो। आखिर भी हालाती है, दिल भी तेरा गाता है, दिल तक ये गीत सुनाए हो। सूरज भी पर्वत भी नदिया भी गाती है, गाता है हाथ में ये सारा। ओम शंकर ओम शंकर ओम शंकर बोलो हरि, ओम शंकर बोलो 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 हरि, ओम शंकर ओम शंकर बोलो हरि, ओम शंकर are you ready faster? ओम शंकर बोलो हरि, ओम शंकर listen up, all you have to sing is बोलो 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 हरि ओम। 1 2 3 go। ओम शंकर बोलो हरि, ओम शंकर बोलो बोलो बोलो, ओम शंकर बोलो हरि, ओम शंकर बोलो बोलो बोलो, ओम शंकर बोलो हरि, ओम शंकर बोलो 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 हरि, ओम शंकर बोलो, ओम शंकर बोलो 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 हरि ओम। Ready? One more. Oh, ಎಲ್ಲರೂ ready now? बोलो बोलो हरि ಆಲ್ರೈಟ್. ಇವಾಗ ಏನೋ ಹೇಳಿದ್ನಲ್ಲ, ಯಾರೋ ಬರ್ತಾರೆ ಬೆಂಗಳೂರಿಂದ. ಯಾರವರು ಯಾರಪ್ಪ? ಯಾರು ಬೆಂಗಳೂರಿಂದ? ಯಾರಪ್ಪ ಬಂದೋದು ಬೆಂಗಳೂರಿಂದ? ಅಲ್ಲ, ಎಲ್ಲಿ ನಮ್ಮ ಉಪ್ಪಿ ಹೇಳೋದು? ಎಲ್ಲಿ ಉಪ್ಪಿ? One, two, one. ಕಣ್ಣು ಹೋರಿಮ್ಯಾಗೆ, ಕರ್ಕ ಕಣ್ಣು ಕೂರಿಮ್ಯಾಗೆ, ಬಾರಿ ಕಣ್ಣು ಹೋರಿಮ್ಯಾಗೆ, ಕರ್ಕ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಇವಳ ಕಣ್ಣು ಕಣ್ಣು ಇರೋದಾಗೆ, ಮಾರಿ ಕಣ್ಣು ಕರ್ಕ ಕಣ್ಣು ಮಾರಿ ಕಣ್ಣು ಕರ್ಕ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಇವಳ ಕಣ್ಣು ಕಣ್ಣು ಇರೋದಾಗೆ. ಶೂರ್ಪಣಕ್ಕೆ ನಿಂಗ್ ಗೊತ್ತ ಆ ರಾವಣ ಹೆಂಗ್ ಸತ್ತ? ಶೂರ್ಪಣಕ್ಕೆ ನಿಂಗ್ ಗೊತ್ತ ಆ ರಾವಣ ಹೆಂಗ್ ಸತ್ತ? ಹೆಂಗಿದ್ದು ಏನಾದ್ರು ಇಲ್ಲಿನಾಗೆ ಬೆಳೆದವರೆಲ್ಲ ಜೇಲ್ ಸೇರಿದ್ರು. ಅತ್ತೆಗೊಂದು ಕಾಲನು ಸೊಸೆಗೊಂದು ಕಾಲನು ಒಳ್ಳೆ ಕಾಲ ಹೋಗ್ತಾರೆ. ಮಾರಿ ಕಣ್ಣು ಕಡ್ಕನ್ ಕಣ್ಣು ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಡ್ಕನ್ ಕಣ್ಣು ಕೂರಿ ಮ್ಯಾಗೆ, ಅವಳ ಕಣ್ಣು ಆಗಾಗೆ ಇವಳ ಕಣ್ಣು ಊರ ಕಣ್ಣು ಇರೋದಾಗೆ.
ಅಲ್ವಾ ಹೆಣ್ಣು ಮಿಸೆ ಬರಕ್ಕಿಲ್ವ ಹುಳಿ ಹುಳು ತಿನ್ನಕ್ಕಿಲ್ವ ಅವೇ ಆಟದಂಗೆ ಹಬ್ಬ ಮಾಡು ಇವತ್ತಾಗೆ ಹೇಳಬೇಕು ಹೇಳು ಇದು ಲೈಟ್ಸು ಕೋಟಿ ಕೋಟಿ ಇದ್ರು ಹೊಟ್ಟೆ ತಿನ್ನೋದು ನಾನೇ ಹಸಿರು ಕಣ್ಣಿಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಡ್ಕ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಕಡ್ಕ ಕಣ್ಣು ಅವಳ ಕಣ್ಣು ಆಗಾದ್ರೆ ಇವಳ ಕಣ್ಣು ಅವಳ ಇವರ ಕಣ್ಣು ಇವಾಗ ಮಾರಿ ಕಣ್ಣು ಕಡ್ಕ ಕಣ್ಣು ಮೈಸೂರು ಮಾರಿ ಕಣ್ಣು ಕಡ್ಕ ಕಣ್ಣು ಅವಳ ಕಣ್ಣು ಆಗಾದ್ರೆ ಇವಳ ಕಣ್ಣು ಅವಳ ಇವರ ಕಣ್ಣು ಇವಾಗ ಥ್ಯಾಂಕ್ ಯು time for one more? No. All right, Mysuru, you guys have been an amazing crowd. ಬೆಂಗಳೂರಿನಲ್ಲಿ ಬರೋದಕ್ಕೆ ನಮ್ಮ ಜೀವನ ಸಾರ್ಥಕವಾಯಿತು ನೋಡಿ. ಇನ್ನರಿಂದ ಒಂದು ಹೇಳ್ತೀನಿ, ಫಸ್ಟು ನಮ್ಮ ಲೋಕಲ್ ಆರ್ಟಿಸ್ಟ್ನ ನಾವು ಸಪೋರ್ಟ್ ಮಾಡಬೇಕು, ಅವಾಗ ಕನ್ನಡ ಉದ್ಧಾರ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಂಟರ್ಟೈನ್ಮೆಂಟ್, ನಮ್ಮ ಕರ್ನಾಟಕ ಗವರ್ಮೆಂಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಲಗೋರಿನ ಕರೆಸಿ ಫಸ್ಟ್ ಇವತ್ತು ಸಲ ಇನಾಗ್ರೇಟ್ ಮಾಡಿದ್ದಕ್ಕೆ ನಾವು ನಿಮ್ಮೆಲ್ಲರಿಗೂ ಕೃತಜ್ಞರಾಗಿದ್ದೇವೆ. ನೋಡಿ, ನೀವೆಲ್ಲ ಬೊಂಬಾಟ್ ಆಡಿಯನ್ಸ್ ಆಗಿರೋದ್ರಿಂದ ಅಷ್ಟು ದೂರ ತೆಚ್ಚಕ್ಕಾಗಲ್ಲ. ಥ್ಯಾಂಕ್ ಯು. ಲಗೋರಿ ಮ್ಯೂಸಿಕ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಇವಾಗಲೇ ಎಲ್ಲರೂ ಲಗೋರಿ ಮ್ಯೂಸಿಕ್ ತೆಗಿರಿ ಫೋನ್ಸ್. ಬರೀ ಬಾದ್ಶಾ ಫಾಲೋ ಮಾಡೋದಲ್ಲ, ಲಗೋರಿನೂ ಫಾಲೋ ಮಾಡಬೇಕು. ತೆಗಿರಿ ಫೋನ್ಸ್. ಲಗೋರಿ ಮ್ಯೂಸಿಕ್ ಆನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಲಗೋರಿ ಮ್ಯೂಸಿಕ್. ಥ್ಯಾಂಕ್ ಯು ಮೈಸೂರು. Check. ಎಲ್ಲರೂ ನಾಪ್ಕ ಇಟ್ಕೊಳ್ಳಿ. You guys are a part of the Lagori family now, and Mysuru, thank you for making Lagori as a part of your family. All right. Good night, Mysuru. Tata bye. Yes, thank you so much. Onchur bass ಜಾಸ್ತಿ ಮಾಡಿ ಇದು ಮೈಕ್ ದು. Hello. Kindly increase the bass and open again. Sound. ಹೇಗಿತ್ತು ಲಗೋರಿ? ನಮ್ಮ ಹೆಣ್ಮಕ್ಳು ನೋಡ್ದ ಮಂಜು, ಕುಂದಿದ್ದು ನನಗೆ ಗಂಡ್ ಮಕ್ಳು ಕಾಣಿಸ್ಲೇ ಇಲ್ಲಪ್ಪ. ನಿಜವಾಗ್ಲೂನುವೆ ಲಗೋರಿ ನಿಜವಾಗ್ಲೂ ಗಂಡ್ ಮಕ್ಳು ಇದೀರಾ? ಸೌಂಡ್ ಬರ್ತಾ ಇಲ್ಲ. ಹಲೋ. ಆಲ್ ರೈಟ್, ಮೈಸೂರು ಹೇಗಿತ್ತು ಲಗೋರಿ? ಅಲ್ಲ, ನೀವು ಸೌಂಡೇ ಮಾಡ್ತಾ ಇಲ್ಲ, ಇಷ್ಟು ಕುಣಿಸಿದ್ದಾರೆ, ಅವ್ರು ಕುಣಿದಿದ್ದಾರೆ. ಒಂದ್ಸಲ ಹಿಂದೆಯಿಂದ ಇಲ್ಲಿವರೆಗೆ ಜೋರಾಗೋ ಅಂತ ಸೌಂಡ್ ಮಾಡಿ. ಆನ್ ದ ಕೌಂಟ್ ಡೌನ್ ಆಫ್ 3, 2, 1. ನನಗೆ ನಿಜವಾಗ್ಲೂ ಹೆಣ್ಮಕ್ಳು ಸೌಂಡ್ ಈ ಕಡೆಯಿಂದ ತುಂಬಾ ಬರ್ತಾ ಇದೆ. ಅಷ್ಟಿಲ್ದೆ ಹೇಳ್ತಾರ ನಿಜವಾಗ್ಲೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅಷ್ಟಿಲ್ದೆ ಹೇಳ್ತಾರ ಹೆಣ್ಮಕ್ಳೇ ಕೇಳಿಸ್ತಾ ಇಲ್ಲ. ಓಕೆ, ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದನ್ನ ನಾವು ಟೆಸ್ಟ್ ಮಾಡೋಣ. ನೀನು ಅವ್ರ ಹತ್ರ ನಿಜವಾಗ್ಲೂ ಹಾಡು ಆಡ್ಲೇಬೇಕು ಅಂದ್ರೆ ಅವ್ರು ಆಡೋದು ಒಂದೇ ಹಾಡು. ಆಡ್ತಿರಲ್ವಾ? ನಾ ಡ್ರೈವರ
ಸಖತ್ತಾಗಿ ಆಡ್ತೀರಾ. ಓಕೆ, ಈಗ ನಾನು ನಿಮ್ಮ ಎನರ್ಜಿ ಲೆವೆಲ್ನ ಟೆಸ್ಟ್ ಮಾಡ್ಬಿಡ್ತೀನಿ. ಜಸ್ಟ್ ಏನಿಲ್ಲ, ನಾನು ಹಾಯ್ ಅಂದ್ರೆ ನೀವು ಹಲೋ ಅನ್ಬೇಕು, ನಾನು ಹಲೋ ಅಂದ್ರೆ ನೀವು ಹಾಯ್ ಅನ್ಬೇಕು. ನಾನು ಯಾವ ಟೋನಲ್ಲಿ ಹೇಳ್ತೀನಿ ಆ ಟೋನಲ್ಲೇ ಹೇಳ್ಬೇಕು. ಅಷ್ಟು ಅಟ್ರಾಕ್ಟಿವ್ ಆಗಿ, ಎಷ್ಟು ಇಂಟ್ರಾಕ್ಟಿವ್ ಆಗಿರ್ತೀರಾ ಅಂತ ನಾವು ಈಗ ಟೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ನಂದಿನಿ ಓಕೆನಾ? ಓಕೆ, ರೆಡಿ. ಹಲೋ, ಹಾಯ್. ಹಾಯ್. ನಮ್ ಕಡೆ ಸೌಂಡೇ. ಸೂಪರ್, ಥ್ಯಾಂಕ್ ಯು. ಹಲೋ, ಈ ಕಡೆ ಸೌಂಡೇ ಬರ್ತಾ ಇಲ್ವಲ್ಲ, ಇದೀರಾ? ಆಲ್ ರೈಟ್, ಈಗ ಯಾರಿಗೋಸ್ಕರ ಕಾದಿದ್ದೀರಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಾರೆ, ನಿಮ್ಮೆಲ್ಲ ರಂಜಿಸ್ತಾರೆ. ಮೈಸೂರು, ಆರ್ ಯು ರೆಡಿ? ಯಾರು ಬರ್ಬೇಕು? ಅರೆ ಕೇಳಿಸ್ತಿಲ್ಲ ಸ್ವಾಮಿ, ಜೋರಾಗಿ. ಹೌದು, ಮಾಸ್ಕು ಸೈ, ಕ್ಲಾಸ್ಗೂ ಸೈ. ಮಾಸ್ ಇಂದ ಹಿಡಿದು ಕ್ಲಾಸ್ ಮೆಲೋಡಿವರೆಗೆ ಎಲ್ಲರ ಮನಸ್ಸು ಗೆದ್ದಂತಹ ನಮ್ಮ ಅರ್ಜುನ್ ಜನ್ಯಾಸೆ ಇದೀಗ ನಿಮ್ಮ ಕಣ್ಣ ಮುಂದೆ. ರೆಡಿ ಇದ್ದೀರಾ ಮೈಸೂರು? ಎಸ್, ಇದು ಡ್ರೀಮ್ ಎಂಟರ್ಟೈನ್ಮೆಂಟ್ ನ ಪಾಲ್ಗುಣಿ ಅವರ ಸಹಕಾರದಿಂದ ಇವತ್ತು ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋದು ಕನ್ನಡದ ಮೋಸ್ಟ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸರ್ ಅರ್ಜುನ್ ಜನ್ಯಾ. 1980ರಲ್ಲಿ ಲೋಕೇಶ್ ಕುಮಾರ್ ಆಗಿ ಒಂದು ಪ್ರತಿಭೆ ಹುಟ್ಟುತ್ತೆ ಬೆಂಗಳೂರಲ್ಲಿ. ಮುಂದೆ 2006ರಲ್ಲಿ ಕನ್ನಡಕ್ಕೆ ಚಲನಚಿತ್ರ ನಿರ್ದೇಶಕನಾಗಿ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾರೆ. 2011ರಲ್ಲಿ ಕೆಂಪೇಗೌಡ ಮೂಲಕ ಸೂಪರ್ ಬ್ಲಾಕ್ ಹಿಟ್ ಅನ್ನ ನೀಡಿದಂತಹ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೊರಹೊಮ್ಮುತ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಮುಂದೆ ನಡೆದಿದ್ದೆಲ್ಲವೂ ಇತಿಹಾಸ. ಸುಮಾರು ಈ ತನಕ 100ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡ್ತಕ್ಕಂತಹ ರಾಜ್ಯ ಸರ್ಕಾರದ ಅತ್ಯುತ್ತಮ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಚಲನಚಿತ್ರೋತ್ಸವದಲ್ಲಿ ಇವರಿಗೆ ಲಭಿಸಿದೆ. ಅನೇಕ ಸೈಮಾ ಅವಾರ್ಡ್ಗಳು, ಲೆಕ್ಕವಿಲ್ಲದಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳ ಒಡೆಯರಾಗಿದ್ದಾರೆ. ಇವತ್ತು ಏನ್ ಸ್ಪೆಷಲ್ ಇದೆ ವೇದಿಕೆ ಮೇಲೆ ಅಂದ್ರೆ ನಂದಿನಿ, ಹೇಳಿ ಮಂಜು. ಈವರೆಗೆ ನಮ್ಮ ಅರ್ಜುನ್ ಜನ್ಯಾ ಅವರು ಯುವ ದಸರಾದಲ್ಲಿ 3 ಬಾರಿ ಪ್ರದರ್ಶನ ನೀಡಿದ್ದಾರೆ, 2 ಬಾರಿ ಆಲ್ರೆಡಿ ನೀಡಿದ್ದಾರೆ. ಹೌದು. ನಾವು ಯಾಕೆ ಮತ್ತೆ ಅರ್ಜುನ್ ಜನ್ಯಾ ಅವರನ್ನ ಯುವ ದಸರಾ 2025ರಲ್ಲಿ ಕರೆಸ್ತಾ ಇದೀವಿ ಇವರನ್ನ ಸಂಭ್ರಮಿಸೋಕೆ ಅಂದ್ರೆ, ಅವರ ಅಭಿಮಾನಿಗಳ ಬಳಗ ಎಷ್ಟಿದೆ ಒಂದ್ ಕೂಗು. ಅಷ್ಟೇ ಅಲ್ಲ, ಕೇಳಿದ್ರ? ಇನ್ನು ಮ್ಯೂಸಿಕ್ ಹಿಸ್ಟರಿ ಸುಮಾರು ಇಡೀ ತಂಡದಲ್ಲಿ 100ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಹೊಸತನದೊಂದಿಗೆ ನಿಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ವೇದಿಕೆ ಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅರ್ಜುನ್ ಜನ್ಯಾ ಅವರು ಬರಲಿ, ಜೋರಾದ ಚಪ್ಪಾಳೆ ಫಾರ್ ಅರ್ಜುನ್ ಜನ್ಯಾ. Can we have a VT please? Yeah. Guarantee ಇದು VT ಪ್ಲೇ ಮಾಡಿ ಪ್ಲೀಸ್. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ವಿಡಿಯೋ ಪ್ಲೇ ಮಾಡಿ ಪ್ಲೀಸ್. ಮುಂದೆ ಹಲೋ, ಎಲ್ರೂ ಕಾಯ್ತಾ ಇದ್ದೀರಲ್ಲ ಅರ್ಜುನ್ ಜನ್ಯಾ ಸರ್ಗೆ. ಕಾಯ್ರಿ. ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿ ಹಳೇ ಹಾಡು, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ವೈರಲ್ ಆಯ್ತು, ಎಲ್ರಿಗೂ ಗೊತ್ತಿರಬೇಕು ಅನ್ಸುತ್ತೆ ಆ ಸಾಂಗು. ಗೊತ್ತಿದ್ಯಾ? ಯಾವುದು ಕೇಳಿಸ್ತಾ ಇಲ್ಲ? ಎಸ್, ಏನು ಹೂವಿನ ಯಾರಿಗೂ ಹಾಡಿನ ನೂತನ. ಎಸ್, ಅದೇ ಮ್ಯೂಸಿಕ್ ಕಂಪೋಸ್ ಮಾಡಿದಂತಹ ಅರ್ಜುನ್ ಜನ್ಯಾ ಸರ್ ಇದೀಗ ನಿಮ್ಮ ಕಣ್ಣ ಮುಂದೆ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ. ಅದು ಅಲ್ಲದೆ ಅಲ್ಲಿ ಹಿಂದೆ ಕನ್ನಡದ ಬಾವುಟ ಮೊಳಗ್ತಾನೆ ಇದೆ, ಅವಾಗಿಂದ ನೋಡ್ತಾ ಇದ್ದೀನಿ. ಕನ್ನಡದ ಅಭಿಮಾನಿಗಳು ಎಷ್ಟು ಜನ ಇದ್ದೀರಪ್ಪ ಇಲ್ಲಿ? ಇದೀರಾ? ಓಕೆ, ನಿಮ್ಮ ಎನರ್ಜಿ ಟೆಸ್ಟ್ ಮಾಡ್ತೀನಿ ಒಂದೇ ಒಂದ್ಸಲ. ಇನ್ನ ಒಂದು 5 ನಿಮಿಷ ಆಗುತ್ತೆ. ಓಕೆ, ನಾನು ಕನ್ನಡವೇ ಸತ್ಯ ಅಂತ ಈ ಕಡೆ ಹೇಳ್ಬೇಕು, ಕನ್ನಡವೇ ನಿತ್ಯ ಅಂತ ಈ ಕಡೆ ಹೇಳ್ಬೇಕು. ರೆಡಿ ಇದ್ದೀರಾ ಮೈಸೂರು?
ನೋಡೋಣ ನಿಮ್ಮ ಕನ್ನಡದ ಅಭಿಮಾನ ಎಷ್ಟಿದೆ ಅಂತ ನೋಡೋಣ. ರೆಡಿ? ಕನ್ನಡವೇ ಕನ್ನಡವೇ. ನೋಡಿ ನನ್ನ ಬಲ್ಗಡೆ ತುಂಬಾ ಸೌಂಡ್ ಬರ್ತಾ ಇದೆ, ಎಡಗಡೆಗೆ ಸೌಂಡೇ ಬರ್ತಾ ಇಲ್ಲ, ಎನರ್ಜಿ ಡ್ರಾಪ್ ಆಗ್ಬಿಟ್ಟಿದೆ. ಒನ್ಸ್ ಅಗೈನ್ ಕನ್ನಡವೇ 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 ಸತ್ಯ, ಕನ್ನಡವೇ ನಿತ್ಯ. ನಾವಿರೋ ಊರು ಇದು ಕನ್ನಡದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ನಿಮ್ಗೆ ಮೈಸೂರು ಅಂದ ತಕ್ಷಣ ಬಹಳಷ್ಟು ವಿಚಾರಗಳು ನೆನಪಾರುತ್ತೆ. ನಮಗಂತೂ ನೆನಪರೋ ವಿಚಾರಗಳಿಗೆ ಬಹಳಷ್ಟಿದೆ. ಮೈಸೂರು ಅಂದ್ರೆ ನಮಗೆ ನೆನಪಾಗೋದು ಮೈಸೂರು ಒಡೆಯರ್, ಮೈಸೂರು ಅರಮನೆ, ಮೈಸೂರು ಪೇಟ, ಮೈಸೂರು ಶ್ರೀಗಂಧ, ಮೈಸೂರು ವಿಲಿಯಾದೆಲೆ, ಮೈಸೂರು ಪಾಕ್. ಇಷ್ಟೇ ಯಾಕೆ, ಇತ್ತೀಚೆಗೆ ನಮ್ಮ ಘನ ಸರ್ಕಾರ ಕರ್ನಾಟಕ ರತ್ನವನ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ನೆನಪಾಗಲ್ವಾ? ಎಸ್. ಮತ್ತೆ ಬರ್ಲಿ ಜೋರಾದ ಚಪ್ಪಾಳೆ ಫಾರ್ ಡಾಕ್ಟರ್ ವಿಷ್ಣುವರ್ಧನ್. ನಿಮ್ಮ ಅಭಿಮಾನ ಒಂದು ಚಪ್ಪಾಳೆಯ ಮೂಲಕ. ಎಸ್, ಡ್ರೀಮ್ ಎಂಟರ್ಟೈನ್ಮೆಂಟ್ ನ ಪಾಲ್ಗುಣಿ ಅವರು ಇವತ್ತಿನ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿರ್ತಾರೆ. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಅರ್ಜುನ್ ಜನ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಬರ್ತಾರೆ. ಅದಕ್ಕೂ ಮುಂಚೆ ಜೋಶ್ ನೀವು ಟೆಸ್ಟ್ ಮಾಡಿಸಿದ್ರ, ಬಹಳಷ್ಟು ಅದ್ಭುತವಾಗಿ ಜನ ಸೇರಿದ್ದಾರೆ. ಬಟ್ ಇಲ್ಲಿ ನಂಗೆ ಎಷ್ಟು ಜನ ಕನ್ನಡಿಗರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಕೂಗೋದನ್ನ ಕೇಳಿಸ್ಕೊಂಡು ಆಗಿದೆ. ಈಗ ಎಷ್ಟು ಜನ ಕನ್ನಡಿಗರಿದ್ದೀರಾ? ನಿಮ್ಮ ಎಡಗೈ ಮೇಲೆತ್ತಿ, ಹಿಂದೆವರೆಗೂ ಕಾಣ್ಬೇಕಪ್ಪ. ಮಂಜು, ಎಷ್ಟು ಜನ ನಿಜವಾದ ಕನ್ನಡಿಗರಿದ್ದೀರಾ? ಎರಡು ಕೈ ಮೇಲೆತ್ತಿ. ನಾಗಲಕ್ಷ್ಮಿ ಚೌಧರಿ ಮ್ಯಾಮ್, ನೀವು ಎತ್ತಬೇಕು, ಕನ್ನಡಿಗರಲ್ವಾ? ಒಂದು ನಿಮಿಷ ಮಂಜು. ಎಷ್ಟು ಜನ ಕೆಚ್ಚದೆಯ ಕನ್ನಡಿಗರಿದ್ದೀರಾ? ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ ಪ್ಲೀಸ್. ಅರೆ ವಾ. ಆಕ್ಚುಲಿ ಅವ್ರ ಕೈ ಹತ್ತೋದು ಕಾಣಿಸ್ತಾ ಇಲ್ಲ. ಎಲ್ಲರೂ ಸಹ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಓಕೆ, ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ನಾನು ಕನ್ನಡವೇ ಅಂದ್ರೆ ಈ ಕಡೆ ಸತ್ಯ ಅಂತ ಹೇಳಿ, ನೀವು ಕನ್ನಡವೇ ಆ ಕಡೆಗೆ ನಿತ್ಯ ಅಂತ ಹೇಳಿ. ಯಾರ ಕಡೆ ಜಾಸ್ತಿ ಸೌಂಡ್ ಬರುತ್ತೆ, ಯಾರ ಕಡೆ ಜಾಸ್ತಿ ಎನರ್ಜಿ ಇದೆ ಅನ್ನೋದನ್ನ ಈಗ ಟೆಸ್ಟ್ ಮಾಡೋಣ. ಓಕೆ, ಆರ್ ಯು ರೆಡಿ? ಟಾರ್ಚ್ ಆನ್ ಮಾಡ್ಕೊಂಡ್ರ ಮೊಬೈಲ್ದು? ಹಾಗೆ ಮೊಬೈಲ್ ಟಾರ್ಚ್. ಓಕೆ, ಕಂಟಿನ್ಯೂ ಮಾಡಿ ಪ್ಲೀಸ್. ಓಕೆ, ನೋಡೋಣ ಅವ್ರ ಕಡೆ ಜೋಶ್ ಇದೆಯಾ, ನಮ್ ಕಡೆ ಜೋಶ್ ಇದೆಯಾ ಅಂತ. ರೆಡಿ ಇದ್ದೀರಾ ಈ ಕಡೆ? ಓಕೆ, ಕನ್ನಡವೇ. ವಾಯ್ಸ್ ಕೇಳಿಸ್ತಾ ಇಲ್ಲ. ಒನ್ಸ್ ಅಗೈನ್ ಕನ್ನಡವೇ. ಓಕೆ, ನೀವು ಕನ್ನಡವೇ ನಿತ್ಯ ಅಂತ ಹೇಳ್ಬೇಕು. ಕನ್ನಡವೇ ಎಲ್ಲಾದರೂ ಇರು, ಎಂತಾದರೂ ಇರು, ಇಬ್ರು ಒಟ್ಟಿಗೆ ಹೇಳಿ, ಎಂದೆಂದಿಗೂ ನೀ. ಆಲ್ ರೈಟ್, ಕನ್ನಡಿಗರ ಬಗ್ಗೆ ಬಹಳಷ್ಟು ನಾವು ಮಾತಾಡಿದ್ದೇವೆ. ಈ ಸಂದರ್ಭದಲ್ಲಿ ನಂದಿನಿ, ನೀವು ಕೂಡ ಪೊಲೀಸ್ ಇದ್ದೀರಾ, ಈ ಒಂದು ವಿಚಾರವನ್ನ ಹೇಳಲೇಬೇಕು. ನಮ್ಮ ಯುವ ದಸರಾ 2025 ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ದಸರಾದ ಪ್ರಿಪರೇಷನ್ ಇಂದ ಹಿಡಿದು ದಸರಾದ ಅಂತಿಮ ದಿನದವರೆಗೂ ಕೂಡ ಇಡೀ ಮೈಸೂರಿಗೆ ಸುರಕ್ಷತೆಯನ್ನು ಒದಗಿಸುವ ವಿಚಾರದಲ್ಲಿ ನಮ್ಮ ಜಿಲ್ಲಾಡಳಿತ ಮುಂದಾಗಿದೆ. ಅದರಲ್ಲೂ ಕೂಡ ನಮ್ಮ ಹೆಮ್ಮೆಯ ಕರ್ನಾಟಕದ ಪೊಲೀಸ್ ಇಲಾಖೆ ಮಳೆ ಬರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇದ್ರೂ ಕೂಡ ಹಗಲು ರಾತ್ರಿ ಜನರ ಸೇವೆಗಾಗಿಯೇ ಈ ಬಾರಿ ದಸರಾಕ್ಕಾಗಿ ಸುಮಾರು ಬೇರೆ ಜಿಲ್ಲೆಗಳಿಂದ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಬಂದು ದಸರಾಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಗೌರವವನ್ನು ಸೂಚಿಸೋಣ. ಪ್ಲೀಸ್ ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ಎಂಟೈರ್ ಪೊಲೀಸ್ ಟೀಮ್. ಚಪ್ಪಾಳೆ ಬರಲಿ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ನೀವು ಎಷ್ಟೇ ಹೊತ್ತು ಓಡಾಡಿದ್ರು ಸಹ ನಿಮ್ಗೆ ರಕ್ಷಣೆಯನ್ನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರು ಚಪ್ಪಾಳೆ ಬರಲಿ ನಮ್ಮ ಪೊಲೀಸ್ ವೃಂದಕ್ಕೆ. Thank you so much. Okay. Ready?
ಎಸ್ ಆಲ್ ರೈಟ್. ಇವತ್ತಿನ ಅರ್ಜುನ್ ಜನ್ಯ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಪಾಲ್ಗುಣಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಫ್ರಮ್ ಡ್ರೀಮ್ ಎಂಟರ್ಟೈನ್ಮೆಂಟ್. ಕನ್ನಡಿಗರಿಗೆ ತಾಳ್ಮೆ ಜಾಸ್ತಿ ಇದೆ ಖಂಡಿತವಾಗಿಯೂ. ಇನ್ನು ಹೌದು. 5 ನಿಮಿಷದಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಕರ್ನಾಟಕದ ಒನ್ ಅಂಡ್ ಓನ್ಲಿ ಮ್ಯೂಸಿಕ್ ಸ್ಟಾರ್ ಅರ್ಜುನ್ ಜನ್ಯ ನಿಮ್ಮ ವೇದಿಕೆ ಮೇಲೆ ಬರಲಿದ್ದಾರೆ, ನಿಮ್ಮೆಲ್ಲರನ್ನ ರಂಜಿಸಲಿದ್ದಾರೆ. ಓ ಓಕೆ ಓಕೆ, ಸಮಾಧಾನ. ಓಕೆ ಓಕೆ, ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಿಜವಾಗ್ಲೂ ಇವತ್ತು ಯುವ ದಸರಾದ ಮೊದಲನೇ ದಿನದಲ್ಲಿ ನಾವಿದ್ದೇವೆ. ಆಕ್ಚುಲಿ ಇವತ್ತು ನೀವೆಲ್ಲರೂ ಕಾಯ್ತಿರುವಂತಹ ಅರ್ಜುನ್ ಜನ್ಯ ಸರ್ ಇನ್ನೇನೋ ಬರ್ತಾರೆ. ಇನ್ನೂ ಸಹ 4 ದಿನ ಯುವ ದಸರಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದೇ ರೀತಿ ಈಗ ಹೆಂಗೆ ಬಂದಿದ್ದೀರೋ ಒಗ್ಗಟ್ಟಿಂದ ಅದೇ ರೀತಿಯಾಗಿ ಇನ್ನು 4 ದಿನನೂ ಸಹ ಸಹಕರಿಸಿ ಎಂಜಾಯ್ಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೀಗ ನೀವು ಕಾಯ್ತಾ ಇರುವಂತಹ ಅರ್ಜುನ್ ಜನ್ಯ ಸರ್ ಆನ್ ಸ್ಟೇಜ್ ಇದನ್ನ ನಿರೂಪಣೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಅರ್ಜುನ್ ಜನ್ಯ ಸರ್ ಅವರ ಕಾರ್ಯಕ್ರಮವನ್ನ ಅನುಪಮ ಭಟ್. ಮತ್ತೊಮ್ಮೆ ನಮಸ್ಕಾರ ಮೈಸೂರು. ಯಾಕೆ ಸೌಂಡ್ ಜಾಸ್ತಿ ಇದೆ ಅಂದ್ರೆ ಈಗ ವೇದಿಕೆ ಮೇಲೆ ಅಷ್ಟೇ ಸೌಂಡ್ ಆಗಿ ಸಾಫ್ಟ್ ಆಗಿ ನಿಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಈ ಕನ್ಸಲನ್ನ ನಿರೂಪಣೆ ಮಾಡಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇರೋದು ಕನ್ನಡದ ಮುದ್ದಾದ ಬೆಡಗಿ ಅದ್ಭುತವಾದ ನಿರೂಪಕಿ ಆಗಿರ್ತಕ್ಕಂತಹ ಅನುಪಮ ಭಟ್ ಅವ್ರು ಬರ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್ ಅನುಪಮ ಭಟ್ ಆನ್ ಸ್ಟೇಜ್ ಪ್ಲೀಸ್. ಹಲವಾರು ಕನ್ನಡದ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವಂತಹ ಅನುಪಮ ಭಟ್ ಆನ್ ಸ್ಟೇಜ್. Hello, check. Hello, check, check. Hello, check, check, check. Hello. ನಮಸ್ಕಾರ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಮೈಸೂರು ಅಂದ್ರೆ ಬೊಂಬಾಟೆ ಅಪ್ಪ. ತಾಯಿ ಚಾಮುಂಡೇಶ್ವರಿಯ ರಕ್ಷೆಯ ನೆರಳು, ಅರಮನೆಯ ಚೆಲುವು, ನಮ್ಮ ಮೈಸೂರು ಮಂದಿಯ ಒಲವು ಕೇಳಬೇಕಾ? ಅದರಲ್ಲೂ ಸಂಸ್ಕೃತಿ, ಕಲೆ ಜೊತೆಗೆ ಹಸಿರು, ಸೌಂದರ್ಯ,
ಪ್ರೀತಿ ಆತಿಥ್ಯಕ್ಕೆ ಹೆಸರಾಗಿರುವಂತ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಎಲ್ಲ ಪ್ರೀತಿಯ ಜನರಿಗೆ ನವರಾತ್ರಿಯ ನಮ್ಮ ನಾಡಿನ ಹೆಮ್ಮೆಯ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಅಷ್ಟು ದೂರದಲ್ಲಿದ್ದೀರಾ ನೋಡೋಣ. ಓಹೋ ಹೋ 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 ಹೋ, ಮೈಸೂರು ದಸರಾ ಅಂದ್ರೇನೆ ಹಾಗೆ. ಎಲ್ಲ ಕಡೆಯಿಂದ ಜನ ಬಂದು ಈ ಕಾರ್ಯಕ್ರಮ ನೋಡಬೇಕು, ನಮ್ಮ ಚಂದದ ಮೈಸೂರು ನೋಡಬೇಕು ಅಂತ ಕಾಯ್ತಿರ್ತಾರೆ. ನೆನೆ ನಾನು ಹೋಟೆಲಿಗೆ ಬಂದ ತಕ್ಷಣ ಅಷ್ಟೇ ನಾನು ಸಾಕಷ್ಟು ಜನ ಫಾರಿನರ್ಸ್ನ ಗಮನಿಸ್ತಾ ಇದ್ದೆ. ನಮ್ಮ ಮೈಸೂರಿನ ಈ ಬೆಳಕಿನ ಹಬ್ಬ, ನಾಡ ದೇವಿಯ ಹಬ್ಬ, ನಾವೆಲ್ಲರೂ ಕನ್ನಡಿಗರು ಸೇರಿ ಆಚರಿಸುವಂತ ನಮ್ಮ ಹೆಮ್ಮೆಯ ನಾಡ ಹಬ್ಬ ದಸರಾವನ್ನ ನೋಡಬೇಕು ಅಂತ ಎಷ್ಟು ಜನ ಇದ್ರು ಗೊತ್ತಾ? ಅದಕ್ಕೆ ಹೇಳೋದು, ಅವತ್ತೇ ಹೇಳ್ಬಿಟ್ಟಿದ್ದಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ. ಇವತ್ತು ಆ ಚಂದದ ಜನರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಈ ಕಾರ್ಯಕ್ರಮದ ಮೂಲಕ, ಈ ಸುಂದರವಾದ ವೇದಿಕೆ ಮೂಲಕ ಈ ವೇದಿಕೆಯನ್ನ ಕಲ್ಪಿಸಿರುವಂತ ಎಲ್ಲ ಬೆಳಕಿನ ಶಕ್ತಿಗಳಿಗೂ ನಮಸ್ಕಾರ. ನಿಮ್ಮ ಅನುಪಮಾ ಭಟ್ ಕಡೆಯಿಂದ. ಓಕೆ, ಮೈಸೂರು ರೆಡಿನಾ? ಕಾರ್ಯಕ್ರಮ ಶುರು ಮಾಡೋಣ. ಅದಕ್ಕೆ ಫುಲ್ ಮೈಸೂರು ಎನರ್ಜಿ ಎಷ್ಟಿದೆ ಅಂತ ನನಗೆ ಫಸ್ಟ್ ಗೊತ್ತಾಗಬೇಕು. ಆಗ ಇಲ್ಲಿಂದ ಎನರ್ಜಿ ಎಷ್ಟು ಕಳಿಸೋದು ಅಂತ ಗೊತ್ತಾಗುತ್ತೆ. ಓಕೆ, ನಾನು ಎದಷ್ಟು ಮುಂದೆ ಬಂದ್ಬಿಡ್ತೀನಿ. ಓಕೆ, ರೆಡಿ ಮೈಸೂರು, 1 2 3. ಇದರಲ್ಲಿ ಗಂಡ್ಮಕ್ಳ ಸೌಂಡ್ ಎಷ್ಟು, ಹೆಣ್ಮಕ್ಳ ಸೌಂಡ್ ಎಷ್ಟು? ಸಿಕ್ಕಾಪಟ್ಟೆ ಎನರ್ಜಿ ಇರೋದು ಯಾರ ಕಡೆಯಿಂದ ಚೆಕ್ ಮಾಡೋಣ ಒಂದ್ಸಲ. ಬರೀ ಮೈಸೂರಿನ ಮುದ್ದು ಹೆಣ್ಮಕ್ಳು ಸೌಂಡ್. 1 2 3. ಓಹೋ, ಮೈಸೂರು ಹೆಣ್ಮಕ್ಳು ಪವರ್ ಸೂಪರ್ ಅಪ್ಪ. ಈಗ ನಮ್ಮ ಹ್ಯಾಂಡ್ಸಮ್ ಮೈಸೂರು ಹುಡುಗರ ಎನರ್ಜಿ ಹೆಂಗಿದೆ ನೋಡೋಣ. ಬಾಯ್ಸ್, ಆರ್ ಯು ರೆಡಿ? 1 2 3. ನನಗೆ ನಮ್ಮ ಬಾಯ್ಸ್ ಸೌಂಡು ಎನರ್ಜಿ ನೋಡ್ತಾ ಇದ್ರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಹೂ ಹಿಡ್ಕೊಂಡು ಹೆಣ್ಮಕ್ಳಿಗೆ ಕೊಡಕ್ಕೆ ಎಲ್ಲರೂ ರೆಡಿ ಆಗಿರೋ ಆಗಿದೆ. ಹೌದಾ ಮೈಸೂರು? ಪ್ರೀತಿಯ ಊರು ಅಂದ್ರೆ ಮೈಸೂರು. ಇಷ್ಟು ಪ್ರೀತಿ ಸಿಕ್ಕದ್ಮೇಲೆ ಈ ವೇದಿಕೆಯಿಂದ ಮ್ಯಾಜಿಕಲ್ ಸಂಗೀತದ ಪ್ರೀತಿನೇ ನಿಮಗೆ ವಾಪಸ್ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಸಂಗೀತ, ಅದರಲ್ಲೂ ಮ್ಯಾಜಿಕ್ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಕರ್ನಾಟಕದಲ್ಲಿ ಒನ್ ಅಂಡ್ ಓನ್ಲಿ ಹೆಸರು ಯಾರದು? ಮ್ಯಾಜಿಕಲ್ ಕಂಪೋಸರ್ ಅಂದ ತಕ್ಷಣ ಜ್ಞಾಪಕ ಬರೋದು ಎಜೆ. ಎಜೆ ಎಜೆ ನನ್ನದೇ ನಮ್ಮ ಅರ್ಜುನ್ ಜನ್ಯ ಅವರು. ಸೊ ಮೈಸೂರು ಮ್ಯೂಸಿಕ್ ಅನ್ನೋ ಮ್ಯಾಜಿಕಲ್ ಲೋಕಕ್ಕೆ ಹೋಗೋದಕ್ಕೆ ರೆಡಿನಾ? ಸಂಗೀತ ಅನ್ನೋ ಮ್ಯಾಜಿಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ವೆಲ್ಕಮ್ ಟು ಅರ್ಜುನ್ ಜನ್ಯ ಲೈವ್ ಇನ್ ಕಾನ್ಸರ್ಟ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು
सर्वदा सर्वकार्येषु सर्वदा Welcome, Mysuru. A journey through music, a revolution in sound. The magical music composer, the trendsetter. Behind the magical key, one man, countless tunes, every beat a story, endless emotions, one unforgettable moment. ಜನ್ಮ ಸಾರ್ಥಕ ನಿಮ್ಮ ಈ ತೋಳಲಿ ನನ್ನ ಲೋಕ ಮೋಹಕ ಜಗದ ಖುಷಿಯೆಲ್ಲ ಒಂದಾಗಿ ಬಂದಂತೆ ನನ್ನ ಕಣ್ಮುಂದೆ ನೀ ಬಂದು ನಿಂತೆ. ನಮಸ್ಕಾರ ಮೈಸೂರು, ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತಾ ಇಲ್ಲಿ ಬಂದ್ರೆ ಎಲ್ಲಾರ್ಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೈಸೂರ್, ನಿಮ್ಗೋಸ್ಕರ ಒಂದು ಅದ್ಭುತವಾದ ಕಾನ್ಸರ್ಟ್ ನ ಡಿಸೈನ್ ಮಾಡಿದೀವಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣವಾ? ನನ್ನ ಮ್ಯೂಸಿಷಿಯನ್ಸ್ ಎಂಟ್ರಿಗೆ ನೀವೆಲ್ಲ ರೆಡಿ ಇದ್ದೀರಾ? ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ವೆಲ್ಕಮ್ ದ ಬ್ಯೂಟಿಫುಲ್ ಮ್ಯೂಸಿಷಿಯನ್ಸ್ ಅಂಡ್ ಸಿಂಗರ್ಸ್ ಫ್ರಮ್ AJ Band.
one and only Dr. Rajita. Varun on keys. On bass, Romy on the rock guitar. Prithvi Bhatt. And the latest sensation Lahari. ಬೆಳ್ದಿಂಗ್ಳು ನೀನೇ ನಮ್ಮಿ ಲಾಲಿನ ಹಾಗೆ ನಮ್ಮಿ ಲಕ್ಷ್ಮಿ ಹಂಗಾಂತಿಯಮ್ಮಿ ದೃಷ್ಟಿನ ತೆಗಿದೆ ನಮ್ಮಿ. Let's welcome my band leader Shakti Soul on the flute. Aishwarya Rangarajan. ಶಾನೆ ಲವ್ವಾಗೋಯ್ತಲ್ಲೇ ನಂಜಿ ಇಲ್ಲೇ ಸಿಗೋಮೇನೆ ನಾಳಿ ಸಂಜಿ ನೀನು ನಂಜಿ ನಾನು ನಿನ್ನ ನಂಜ ಬಾರೆ ಬಾರಿಸೋಣ ಬ್ಯಾಂಡ್ ಬಾಜಾ ಅಂದನ ಆಸೆನ ಬಚ್ಚಿಡಕ್ಕಾಗುತ್ತ ಬಚ್ಚಿಟ್ರೆ ಪ್ರಪಂಚ ಮುಂದಕ್ಕೆ ಹೋಗುತ್ತಾ ಬಾರಮಿ ಬರೆಯಿತ ಶಾನೆ ಲವ್ವಾಗೋಯ್ತಲ್ಲೇ ನಂಜಿ ಇಲ್ಲೇ ಸಿಗೋಣೇನೆ ನಾಳಿ ಸಂಜಿ ಗಾಳಿಯೇ ನೋಡುವ ದೀಪದ ನಿನ್ನಂತೆ ಕಾಡಿಲ್ಲ ಇನ್ಯಾರು ನನ್ನ ಪ್ರೀತಿಯ ಲಕ್ಷಣ. Ranjan on the solo violins. Nishan Rai. ಯಕ್ಕ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಪಕ್ಕದ ಮನೆ ಪದ್ಮಾಲಂಗೆ ಜೋಡಿ ಆಗಲ್ವಾ ಮದ್ವೆ ಪೂಜೆ ಎಲ್ಲ ಹೈಕ್ಳು ಹ್ಯಾಪಿ ಆಮೇಲೆ ಸುತ್ಕೋಬೇಕು ಕಿತ್ತೋಗಿರೋ ಚಾಪಿ ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ ಹಿಂಗೆ ನುಲಿ ಬೇಡ ಏರುತ್ತೆ ಬಿಪಿ ನೀ ಯಾವೊಂಗೆ ಹಾಕ್ತೀಯ ಟೋಪಿ ಟೋಪಿ ಟೋಪಿ. Madhu, love you. And Sumukh on the percussions. ರಾಮ ನಾಮ ಹಾಡಿರೋ ರಾಮ ಬರುವನು
ಅವನ ಹಿಂದೆ ಹನುಮನು Keep them alive. ಜೈ ಶ್ರೀರಾಮ ರಾಮ 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 ನಿಜ ಗಣ ಜನಿ ನಿಜ ಗಣ ಜನಿ ನಿಜ ಮಗನ ನಿಜ ಮಗನ ಗ ಮಗ ಮಗನ ಗ ಸರೆ ಗ ಮದ ಮಗ ನಿಮ್ಮ ಮೈಸೂರಿನ ಹೆಮ್ಮೆ ಲಕ್ಷ್ಮೀನಾರಾಯಣ ಎಂದು ನೀವಿಲ್ಲಿ ತನಕ ಎಂಥ ವಿಶೇಷವಾದಂಥ ಫ್ಯಾಷನ್ ರ್ಯಾಂಪ್ ವಾಕ್ಗಳನ್ನ ನೋಡಿರ್ತೀರಾ, ಆದರೆ ಇದೆಲ್ಲದಕ್ಕಿಂತ ಸ್ಪೆಷಲ್ ರ್ಯಾಂಪ್ ವಾಕ್ ಅಂತ ಅನ್ಸುತ್ತೆ. ಕಾರಣ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ AJ ಬ್ಯಾಂಡ್ ಮಾಡಿದಂಥ ಮ್ಯೂಸಿಕಲ್ ರ್ಯಾಂಪ್ ವಾಕ್, ನಮ್ಮ ನಾಡಿನ ಹೆಮ್ಮೆಯ ಮ್ಯೂಸಿಷಿಯನ್ಸ್ ಗಾಯಕರು ಮಾಡಿದಂಥ ರ್ಯಾಂಪ್ ವಾಕ್. ಬರಲಿ ಮೈಸೂರು ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಅಂಡ್ ಸಿಂಗರ್ಸ್ಗೆ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಈ ಪ್ರೀತಿಯ ಸೌಂಡ್ ಕೇಳಿದಾಗ ಅನ್ಸೋದು, ಜೀವನದಲ್ಲಿ ಅದೇನೇ ಸಂಪಾದನೆ ಮಾಡಿದ್ರು ಕೂಡ, ಜೋಬ್ ತುಂಬಿದ್ರು, ಕತ್ತಲ್ಲಿ ಎಷ್ಟೇ ಒಡವೆ ಇದ್ರು, ಆಸ್ತಿ ಸಂಪತ್ತಿದ್ರು ಕೂಡ, ಲೈಫಲ್ಲಿ ಮುಖ್ಯವಾಗಿ ನಾವು ಖುಷಿಯಾಗಿರೋದಕ್ಕೆ, ನಮ್ಮನ್ನು ಖುಷಿಯಾಗಿಟ್ಟಿರೋದಕ್ಕೆ ಕಾರಣ ಪ್ರೀತಿ. ಪ್ರೀತಿ ಇಲ್ಲದೆ ಇರುವಂಥ ಬದುಕನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ನಿಮ್ಮ ನಡುವೆ ಇರೋದು ಪ್ರೀತಿನೇ. ಹೌದಾ ಮೈಸೂರು? ಈ ವೇದಿಕೆ ಮತ್ತು ನಿಮ್ಮ ನಡುವೆ ಮ್ಯೂಸಿಕಲ್ ಬಾಂಧವ್ಯ, ಪ್ರೀತಿಯ ಬಾಂಧವ್ಯವನ್ನ ಹಾಗೂ ಪ್ರೇಮ ಲೋಕವನ್ನ ಸಂಗೀತದ ಮೂಲಕ ಕಟ್ಟೋಕ್ರಳಿನಾ. ಇಷ್ಟೇ ಸೌಂಡ್ ಇದ್ರೆ ಸಾಲದು, ಪ್ರೀತಿ ಅಂದಾಗ ಸ್ವಲ್ಪ ಜಾಸ್ತಿ ಸೌಂಡ್ ಬರಬೇಕು. ಮೈಸೂರು ಈ ಪ್ರೀತಿಯೊಂದಿಗೆ ವೇದಿಕೆ ಮೇಲೆ ನಮ್ಮ ಮ್ಯಾಜಿಕಲ್ ಸಿಂಗರ್ಸ್ ಹಾಗೂ ಎಲ್ಫಿ ಕಾಯರ್ ಪ್ರೀತಿಯ ಲೋಕವನ್ನ ಅರ್ಜುನ್ ಜನ್ಯ ಅವರ ಮ್ಯೂಸಿಕಲ್ ಕಂಪೋಸಿಷನ್ಸ್ ಅಲ್ಲಿ ಬಂದಂಥ ಲವ್ ಸಾಂಗ್ಸ್ಗಳನ್ನ ನಿಮಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಪ್ಲೀಸ್ ಎಂಜಾಯ್. ನಗುವರೆಗೂ ಮನೆವರೆಗೂ ಕಾದಿರುವೆ. ಮನೆವರೆಗೂ
ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ಹಗಲಿರುಳು ಜೊತೆಗಿರಲು ಹೃದಯಗಳು ಆಡಿತೆ ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ ನಿನ್ನೆ ಮೊನ್ನೆವರೆಗೂ ಸೊನ್ನೆಯಾಗಿದ್ದೆನ ನಿನ್ನ ಕಂಡು ಮರೆತೆ ನನ್ನೆನ ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ ಎಂಥ ಚಂದ ಇಂಥ ಬಂಧನ ನಿನ್ನೆ ಮೊನ್ನೆವರೆಗೂ ಸೊನ್ನೆಯಾಗಿ ಇದ್ದೆನ ನಿನ್ನ ಕಂಡು ಮರೆತೆ ನನ್ನೆನ ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ ಎಂಥ ಚಂದ ಇಂಥ ಬಂಧನ ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆಯಿಲ್ಲವೇ ಚಿವುಟಿದ ಕೈಯಿಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗಿಳಿ ಹೊರಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ ಅರಳದ ತಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ ಹರಿಯದ ತಿರುಮಲ್ಲಿಗೆ ಅಳುತ್ತಿದೆ ತುಸುಮೆಲ್ಲಗೆ ಸರಿ ಗ ಮಗರಿ ಸನಿ ಧನಿ ಸ ಪದ ಪ ಮಗರಿ ಸನಿ ಸರಿ ಸ ಸರಿ ಗ ಮಗರಿ ಪದ ಪ ಮಗರಿ ಸರಿ ಗ ಮಗ ಗ ಮ ಗ ಮ ಪದ ಮ ಪದರಿ ಪದರಿ ಸ ಧನಿ
हो माझी रे तन दैया रे तन दैया रे तन दैया रे ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾಥಿಯೇ ಜಗವೇ ನೀನು ಓಕೆ, ಮೈಸೂರು ಎಷ್ಟು ಜನಕ್ಕೆ ಈ ಹಾಡು ಫೇವರೇಟು? ಇನ್ನು ಕೈಗಳ ಮೇಲೆ ಬರುವಾಗ ತುಂಬಾ ಜನಕ್ಕೆ ಈ ಹಾಡು ನಿಮ್ಮ ಲವರ್ಸ್ಗೆ ಡೆಡಿಕೇಟ್ ಮಾಡಿರ್ತೀರಾ. ವಿ ಡೆಡಿಕೇಟ್ ದಿಸ್ ಸಾಂಗ್ ಟು ದ ಎಂಟೈರ್ ಲವ್ಲಿ ಹಾರ್ಟ್ಸ್ ಆಫ್ ಮೈಸೂರು ಟುಡೇ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಸುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಪ್ರೀತಿಯ ಬದುಕಿಗೆ ನೆರವಾಗಿ ಬಂದ ದೈವವೇ ನಿನಗೇನು ನಾನು ನೀಡಲೇ. ಅರ್ಜುನ್ ಸರ್, Yes, Vyas. ಯು ಆರ್ ಟ್ರೂಲಿ ಮ್ಯಾಜಿಕಲ್ ಕಂಪೋಸರ್. ಈ ಹಾಡು ಐ ಕಾಂಟ್ ಗೆಟ್ ಓವರ್ ಇಟ್. ಅಷ್ಟು ಸೂಪರ್ ಆಗಿ ಮಾಡಿದ್ದೀರಾ. ನಾಟ್ ಜಸ್ಟ್ ಮೀ, ಮೈಸೂರಲ್ಲಿ ಕೂಡ ತುಂಬಾ ಹಾಟ್ ಫೇವರೇಟ್ ಈ ಹಾಡು ಅಂತ ಕೇಳ್ಪಟ್ಟಿದ್ದೀನಿ. Okay. ಅವಾಗಿಂದ ಗುನುಗ್ತಾ ಇದ್ದಾರೆ. Okay. ಬಟ್ ಟು ಮೇಕ್ ದೆಮ್ ಸಿಂಗ್ ಲೌಡರ್ ಐ ನೀಡ್ ಯು ಹೆಲ್ಪ್. ಹೌದಾ? ಎಸ್ ಸರ್. ಬಟ್ ನನ್ನ ಈ ವಾಲ್ಯೂಮ್ ಫುಲ್ ಕಂಟ್ರೋಲ್ ಇರೋದು ಇವ್ರ ಕೈಯಲ್ಲಿ. ಆಬ್ಸಲ್ಯೂಟ್ಲಿ ಮೈಸೂರು. ಓಕೆ, ಮೈಸೂರು ಹೆಲ್ಪ್ ಮಾಡ್ತೀರಾ ನನಗೆ ಸಣ್ಣದು? ಜೊತೆಗೆ ಹಾಡಬೇಕು. ಓಕೆ, ಹಾಡ್ತೀರಾ ಮೈಸೂರು? ವ್ಯಾಸ್, ನೀವು ಮೈಸೂರವ್ರೆ? ಖಂಡಿತ ಸರ್. ಕನ್ನಡ ಇಂಡಸ್ಟ್ರಿಗೆ Yes, sir. ಮೈಸೂರಿನ ಕೊಡುಗೆ ಬಹಳ ದೊಡ್ಡದು. ಅದು ಕರ್ನಾಟಕ ಸಂಗೀತಕ್ಕಂತೂ ತುಂಬಾ ದೊಡ್ಡ ದೊಡ್ಡ ಹೆಸರುಗಳಿದೆ. ನೀವಿದ್ದೀರಾ, ಇಂದು ನಾಗರಾಜ್ ಅವರು, ಲಕ್ಷ್ಮೀ ನಾಗರಾಜ್ ಅವ್ರ ತಂದೆ ಅವರಿದ್ದಾರೆ. ಮೈಸೂರು ಅಂದ್ರೇನೆ ಅಮ್ಮ ಅಲ್ಲಿ ಕೂತಿದ್ದಾರೆ. ಪರ್ಫಾರ್ಮ್ ಮಾಡ್ತಾ ಇದ್ವಿ. ಸೊ ಓಕೆ, ಮೈಸೂರು ನನ್ನ ಜೊತೆ ಹಾಡ್ತೀರಾ?
ಜಗವೇ ನೀವು ಗೆಳೆಯರೇ. ರಿಪೀಟ್ ಎವ್ರಿಬಡಿ. ಜಗವೇ ನೀ. ಇನ್ನು ಜೋರಾಗಿ ಹಾಡ್ಬೋದು. ಕಮಾನ್ ಮೈಸೂರು. ನನ್ನ ಜೀವದ ಒಡತಿಯೇ ಹಾಡಿ. ನನ್ನ ಕಮಾನ್ ಮೈಸೂರು ಕೇಳಿಸ್ಲಿ. ಉಸಿರೇ ನೀನು ಗೆಳತಿಯೇ, ಉಸಿರೇ ನೀ. ಹಾಡ್ತಾ ಸರ್. ಹೌದಾ? ಲಾಸ್ಟ್ ಬೆಂಚಲ್ಲಿ ಜೋರಾಗಿ ಹಾಡ್ತಾ ಇದ್ದಾರೆ. ಹೌದಾ? ನಮ್ಮನ್ನು ಬೆಳೆಸೋ ಪ್ರೀತಿಯ ವೀಕ್ಷಕರೇ. ಲವ್ಲಿ ಸರ್, ಫ್ಯಾಂಟಾಸ್ಟಿಕ್. ಮೈಸೂರು, ವಿ ಲವ್ ಯು. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ನನ್ನ ಹೆಂಡತಿ ಅಲ್ಲಿ ಕೂತೇಳೆ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀವು ಗೆಳೆಯರೇ, ಗೆಳತಿಯರೇ, ಗೆಳೆಯರೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮೈಸೂರು. ಥ್ಯಾಂಕ್ ಯು. ನಿಜವಾಗ್ಲೂ ನಮ್ಮ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇರೋ ಹಾಗೆ, ವ್ಯಾಸರಾಜ್ ಅವ್ರು ಹಾಡಿರೋ ಹಾಗೆ, ಎಲ್ಫಿ ಕಾಯರ್ ಅವರು ಮ್ಯಾಜಿಕ್ ಕೊಟ್ಟ ರೀತಿಯಲ್ಲಿ ಮೈಸೂರು ನಿಮ್ಮನ್ನು ನೋಡಿದಾಗ ನಮಗೆ ಹೇಳಬೇಕು ಅನ್ಸೋದು, ಜಗವೇ ನೀವು ಗೆಳೆಯರೇ, ನಮ್ಮ ಪ್ರೀತಿಯ ಸ್ನೇಹಿತರೆ, ಯಾವಾಗಲೂ ನಮ್ಮ ಜೊತೆಗಿರಿ ಅಂತ ಹೇಳ್ತಾ, ಈ ಪ್ರೀತಿಯ ಹಾಡುಗಳಿಗಿರುವಂಥ ಒಂದು ಶಕ್ತಿ ಇದೆಯಲ್ವಾ, ನಮ್ಮ ಹೃದಯದಲ್ಲಿ ಒಂದು ಚಿಕ್ಕ ಗೂಡೆ ಕಟ್ಬಿಡುತ್ತೆ. ಅಂಥ ಪ್ರೀತಿಯ ಲೋಕವನ್ನು ಈಗ ವೇದಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾಯ್ತು. ಈಗ ಮೈಸೂರು ಸ್ವಲ್ಪ ಫ್ಲೇವರ್ ಚೇಂಜ್ ಮಾಡೋಣವಾ? ಜಾಸ್ತಿ ಪ್ರೀತಿ ಜೊತೆಗೆ ಜಾಸ್ತಿ ಪವರ್, ಜಾಸ್ತಿ ಎನರ್ಜಿ ತರೋಣವಾ? ಯಾಕಂದ್ರೆ ಈಗ ವೇದಿಕೆ ಮೇಲೆ ಇಲ್ಲಿ ಬಂದು ಹಾಡ್ತಿರುವಂತಹ ಧ್ವನಿ ಬಿರುಗಾಳಿ ಚಿತ್ರದ ಮೂಲಕ ಸಂಗೀತ ಲೋಕದಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇಂಡಸ್ಟ್ರಿಗೆ ಮ್ಯಾಜಿಕಲ್ ಕಂಪೋಸರ್ ಆಗಿ ಬಂದವರು ಇವರು. ಹಾಡಿನ ಮೂಲಕ ಎಲ್ಲ ಇಮೋಷನ್ಸ್, ಸಿಚುವೇಶನ್ಸ್ ಹಾಗೂ ನಮ್ಮ ಸೀಸನ್ಸ್ಗೆ ಹಾಡುಗಳನ್ನು ಕೊಟ್ಟವರು, ಲೈಫ್ ತುಂಬಿದವರು, ಭಕ್ತಿಗೆ ಜೈ ಬಜರಂಗಿ ಅಂದವರು, ಅಪ್ಪ ಅಮ್ಮನ ಪ್ರೀತಿಗೆ ಅಪ್ಪ ಐ ಲವ್ ಯು ಅಂದವರು, ಅದೇ ಪ್ರೀತಿಯ ಮೂಲಕ ಒಂದು ಮಳೆ ಬಿಲ್ಲು ಮೂಡಿಸಿದವರು, ಹುಡುಗರು ಹುಡುಗರಿಗೆ ಜಗವೇ ನೀನು ಅಂತ ಹೇಳೋ ಹಾಗೆ ಮಾಡಿದವರು, ಒಟ್ಟಿಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಡಾನ್ಸ್ ಮಾಡಬೇಕು ಅಂದರೆ ಚುಟ್ಟು ಚುಟ್ಟು ಅಂತ ಐತಿ ಅಂದವರು. ಅಷ್ಟೇ ಯಾಕೆ, ಡಾನ್ಸ್ ಮಾಡಾದ್ಮೇಲೆ ಆ ಹುಡುಗಿ ಹಾರ್ಟ್ ಬ್ರೇಕ್ ಮಾಡಿ ಕೈ ಕೊಟ್ಟು ಹೋದರೆ ಬಿಟ್ಟೋಗ್ಬೇಡ ಅಂತ ಹಾಡಲ್ಲೇ ಹೇಳಿಸ್ದವರು. ಇದು ಯಾವುದೂ ವರ್ಕ್ ಆಗಿಲ್ಲ ಅಂದರೆ ಖಾಲಿ ಕ್ವಾಟ್ರ್ ಬಾಟ್ಲಿ ಹಂಗೆ ಲೈಫು. ಹೀಗೆ ಪ್ರತಿಯೊಂದು ಇಮೋಷನ್ಸನ್ನು ಹಾಡಲ್ಲೇ ಹೇಳ್ತಾ 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾ, ಇನ್ನೊಂದು ಸ್ಪೆಷಲ್ ಮಾತು ಹೇಳಬೇಕು ಅಂದರೆ ಸಪ್ತ ಸ್ವರಗಳನ್ನು ಬೆರಳಂಚಲ್ಲೇ ಇಟ್ಕೊಂಡು ಹಲ್ಲಿಲ್ಲದೆ ಇರುವಂಥ ಪುಟಾಣಿ ಮಕ್ಕಳಿಂದ ಹಿಡಿದು ಹಲ್ಲು ಬಿದ್ದೋಗಿರುವಂಥ ಅಜ್ಜ ಅಜ್ಜಿರ ತನಕ ಪ್ರತಿಯೊಬ್ಬರ ಹಾರ್ಟ್ ಬೀಟನ್ನು ಇವರ ಸೌಂಡ್ ಬೀಟ್ಗೆ ಕುಣಿಸೋ ಹಾಗೆ ಮಾಡಿರುವಂಥ ನಮ್ಮ ಸಂಗೀತದ ಮಾಣಿಕ್ಯ, ನಮ್ಮ ಸಂಗೀತದ ಪೈಲ್ವಾನ್, ನಮ್ಮ ಸಂಗೀತದ ಹೆಬ್ಬುಲಿ, ಕರ್ನಾಟಕದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಆನ್ ಸ್ಟೇಜ್.
श्रीयाञ्जनेयं प्रसन्नाञ्जनेयं श्रीरामदूतं महाकाय वीरं ಪಡೆಯವೆ ನಡೆಯಲು ಅಸುರರ ಎದುರಿಸಿ ಗಗನವೇ ಜರುಗಲು ಗಡಗಡ ನಡುಗಿಸಿ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ 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 ಮೈಸೂರು ಇಲ್ಲಿ ಎಷ್ಟು ಜನಕ್ಕೆ ಆಂಜನೇಯ ಸ್ವಾಮಿ ಇಷ್ಟ ಕೈ ಎತ್ತಿ ನೋಡೋಣ. ಓಕೆ ಬ್ಯೂಟಿಫುಲ್. ಓಕೆ ಎಲ್ಲರೂ ಜೊತೆಲಿ ಹಾಡ್ತೀರಾ ನನ್ನ ಜೊತೆಲೆ ರಿಪೀಟ್ ಮಾಡಿ ನೋಡೋಣ. ಜೈ ಹನುಮ ಜೈ ಹನುಮ ಲವ್ ಯು ಮೈಸೂರು ಕಮ್ ಆನ್. ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗು ಬಾ. ನರ ನರಭೂ ರಾಮ ಎಂದೋನೆ ನಿಜ ಗುಣವ ತೋರು ಬಾ. ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣರ ಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾರ ಸಾರಥಿ. ಬಜರಂಗಿ 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 ಅಣುವು ನಿನ್ನ ಓಂಕಾರ ಪವನಸುತ್ತ ನೋಡು ಬಾ. ಕಣಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ. ರಘುರಾಮ ನೆನೆಯ ಅಭಿಮಾನ ಶಿಖರ ಋಣಿಯಾಗಿರುವೆ ಜನ್ಮಾಂತರ ತಲೆಮಾರುಗಳ ತಲೆ ಹೋಗುತ್ತಿದೆ ಗಣರಾವಣರ ಮದ ಮೀರುತ್ತಿದೆ ದಯಮಾಡಿ ನೀನೇ ಅಮರ ಬಾಳ ಸಾರಥಿ. ಬಜರಂಗಿ 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 ಭಜರೆ 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 ಶ್ರೀಯಾञ्जनेयं प्रसन्नाञ्जनेयं श्रीरामदूतं महाकाय वीरं वा 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 बजरंगी वा 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 बजरंगी वा 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 बजरंगी वा 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 वा. श्री ಜೊತೆಲಿ ಹಾಡ್ತೀರಾ? ಜೈ 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 ಬಜರಂಗಿ ಎಲ್ರು ಜೈ 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 ಎಲ್ರು ಜೈ 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 ಜೈ. Love you, my soul. Thank you so much.
ಮೈಸೂರು ಎಂಜಾಯ್ ಮಾಡ್ತಿದ್ದೀರಾ? ಓಕೆ, ನಿಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ಕರ್ನಾಟಕ ಅಂದ್ರೇನೆ, ಕನ್ನಡ ಅಂತಂದ್ರೇನೆ ನಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಬರುತ್ತೆ. ಮೊದಲನೇದಾಗಿ ಇಲ್ಲಿ ಮೈಸೂರು ಅಂದರೆ ಬಹಳಷ್ಟು ಹಿರಿಯರು ಇರ್ತೀರಾ, ಅಣ್ಣವರ ಅಭಿಮಾನಿಗಳು ಇರ್ತೀರಾ, ತುಂಬ ಜನ ಕಾಣಿಸ್ತಾ ಇದ್ದಾರೆ. ಎಲ್ಲ ಪ್ರೀತಿಯ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣಂದಿರಿಗೆ. ಸರ್, ನಿಮ್ಮೆಲ್ಲರಿಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬ್ಯೂಟಿಫುಲ್ ಸಾಂಗ್ಸಿನ ಹೂಗುಚ್ಛ ನೀಡೋಣ ಅಂತಿದ್ದೀವಿ. ರೆಡಿ ಇದ್ದೀರಾ ಮೈಸೂರು? ಈ ಬ್ಯೂಟಿಫುಲ್ ಸಾಂಗ್ಸ್ ನಿಮಗೋಸ್ಕರ. ಇವತ್ತಿನ ನಮ್ಮ ಜೀವನದ ಈ ಜಂಜಾಟಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಗೀತೆ. ನನಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದೊಂದು, ಈ ಹಾಡೇ ಒಂದು ಭಗವದ್ಗೀತೆ ಅಂತ ಅನಿಸುತ್ತೆ. ಈ ಹಾಡಲ್ಲಿ ಎಲ್ಲವೂ ಇದೆ. ಕೆಲವು ಸಾಲುಗಳು ನಿಮಗೋಸ್ಕರ. ಆಸೆಯೆಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಚಾಮುಂಡೇಶ್ವರಿ. ಅವಳ ನಿಯಮ ಮೀರಿ ಬಾಳಲೇನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವಳೆ ಕಾರಣ. ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. ಏಕು ಏನು ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಏಕು ಏನು ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಎಂದು ಕಾಣೆ ನೂರೆಂಟು ಬಯಕೆ, ಎಂದು ಕಾಣೆ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏಕೋ ಏನು ಈ ನನ್ನ ಮನವು ಒಯ್ಯಾಲೆಯಾಗಿ ಹೋಗಿದೆ, ಎಂದು ಕಾಣಿ ನೂರೆಂಟು ಬಯಕೆ, ಎಂದು ಕಾಣಿ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏಕೋ ಏನು ಈ ನನ್ನ ಮನವು ಉಯ್ಯಾಲೆಯಾಗಿ
ಮನಸ್ಸು ಮಿಡಿಯುತ್ತಿದೆ ಓ, ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ ತನ್ನಂ ತನ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಗಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ ಗಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ I love you, I love you. Mysuru, we love you, we love you. ಜೀವ ಹೂವಾಗಿದೆ ಭಾವ ಚೆನ್ನಾಗಿದೆ ಬಾಳು ಹಾಯಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಳಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you, I love you. ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡೋ ಮಾತೆಲ್ಲ ಒಂದೇ ಬಯಕೆಯು ಮುಂದೆ ಗುರಿಯೊಂದೇ ಬಯಕೆಯು ಒಂದೇ ಗುರಿಯೊಂದೇ ಚಿಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ನಿನ್ನಂತೆ ಆನಂದ ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಳಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you, we love you.
ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಣದಿಂದ ಆಕಾಶ ಓಡಾಡ್ತಾ ಅರ್ಥ ಇದ್ದ ಸುತ್ತಮುತ್ತ ಚೆಲ್ಲಿನ ಕಾಂತಿಯ ರವಿ ಕಾಂತಿಯ ವೆರಿ ನೈಸ್ ಬಳ್ಳಿಗೆಲ್ಲಿ ಮೊಗ್ಗು ನಗುತ್ತಲಿದೆ ಕಣ್ಣನೆ ಕಾಳಿ ಪರಿಮಳ ಹೀರಿ ಹರಡುತ್ತಲಿದೆ ಬಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ ಕಣ್ಣನೆ ಕಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ನೋಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾರಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಥಲೇರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಥ್ಯಾಂಕ್ ಯು ಸೋ ಮಚ್. ಮೈಸೂರು ನನ್ನ ಲೆಫ್ಟ್ ಸೈಡ್ ಕೊನೆಯಲ್ಲಿ ನೋಡ್ತಾ ಇದ್ದೀನಿ, ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಫುಲ್ ಡ್ಯಾನ್ಸ್ ಮೂಡಲ್ಲಿ ಇದ್ದೀರಾ ನೀವೇ? ಕುಮಾರ್ ಮೈಸೂರು. ಓಕೆ, ನಿಮ್ಗೋಸ್ಕರ ಒಂದು ಸ್ಪೆಷಲ್ 20 ಜನ ಹುಡುಗಿರು ಟಪಾಂಗುಚ್ಚಿ ನುಡಿಸ್ತಾರೆ. ಹೆಂಗ್ ನುಡಿಸ್ತಾರೆ ಅಂತೀರಾ? ಚೆಕ್ ಮಾಡೋಣವಾ? ಓಕೆ, ಅಲ್ಲಿ ಕೊನೆಯಲ್ಲಿರೋರಲ್ಲ ಫುಲ್ ಮಜಾ ಮಾಡ್ತೀರಾ. ಈ ಸಾಂಗ್ ನಿಮ್ಗೋಸ್ಕರ. ನೋಡೋಣ ಯಾವ ಹಾಡು ಅಂತ. ಓಕೆ ಮಂಜು ಬನ್ನಿ. ಸೊ ಇವರು ನಮ್ಮ ಬ್ಯಾಂಡಿನ ಮುಖ್ಯ ಬೆನ್ನೆಲುಬು. ಮಂಜು, ಏನು ಸ್ಪೆಷಲ್ ಇದು? ಹಾ, ಹೌದಾ? ಸರಿ, ಯಾವ ಸಾಂಗ್ ಅಂತ ಹೇಳೋದು ಬೇಡ. ಯಾರು ಕೂತ್ಕೊಂತಿಲ್ಲ, ಅವರೆಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೂತ್ಕೋತೀರಾ? ನೋಡಿ, ಇಲ್ಲ. ಓಕೆ, ಇಲ್ಲಿ ವೇದಿಕೆ ಮೇಲೆ ಕಾಣಿಸ್ತಾರೆ ಅಂತ ಈ ಎಲ್ಲ ಬ್ಯೂಟಿಫುಲ್ ಹೆಣ್ಮಕ್ಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಅವ್ರ ಎನರ್ಜಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಿಮಗೋಸ್ಕರ ಇಟ್ಸ್ ಎ 20 ಪೀಸ್ ಪರ್ಕಷನ್ ಬ್ಯಾಂಡ್ ಬೆಂಗಳೂರಿಂದ. ಮಂಜು, ಏನು ಹೇಳ್ತೀರಾ? ಸ್ಟಾರ್ಟ್ ಮಾಡೋಣವಾ? ಹಿಂದೆ ಇರೋರು ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದೀರಾ? Come on, Mysore, make some noise. Beautiful.
ಚೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಸೆಂಟ್ರಾಗೆ ಸಿಕ್ಕೊಟ್ರೆ ಸ್ಟೇಜ್ಗೊಂದು ಭೂಷಣ ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು ಚಪ್ಪಾಳೆ ಕಟ್ಟೋಕೆ ಆಮೇಲೆ ಪೀಸು ನಾನಂದ್ರೆ ವಿಶೇಷ ನಾನಂದ್ರೆ ಸಂತಸ ನಾನ್ ಯಾರು ಗೊತ್ತಾಯ್ತಾ ಸಾ 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 Gets on, 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 gets on. ತೆನ್ನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಒಂದು ಭೂಷಣ Come on, Mysore! Keep going, I think, come on! Keep going! Hey, go, D-Cha! ಹೇ ಯಾರ ಮೇಲೆ ಯಾರೋ ಗುದ್ದಾಡಿದ್ರು ರಾಜಿಗಾಗಿ ನನ್ನ ಹತ್ರ ಬರಬೇಕಪ್ಪ ಹೇ ಯಾರಿಗೆ ಯಾರೋ ವಿಶ್ ಮಾಡಿದ್ರು ಫ್ಲೆಕ್ಸಿನಾಗೆ ನನ್ನ ಫೋಟೋ ಇಡಬೇಕಪ್ಪ ಕಾಫಿ ಟಿಫನ್ ಊಟಕ್ಕೆಲ್ಲ ಅಂದೇ ಅಕೌಂಟು ಕಾಸು ಇದ್ರೆ ಕಟ್ಬಿಡ್ತಾರೆ ಬಾಯ್ಸು ಅಮೌಂಟು ನಮ್ಮ ಗಣೇಶ ಕೂಸೋದು ನಾವೇಸ ಯಾರನ್ನಾದ್ರೂ ಕೇಳ್ಕೊಳ್ಳಿ ಸಾ 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 Gets on, gets on, gets on, gets on, gets on, gets on, gets on. Gets on, gets on, gets on, gets on, gets on, gets on, gets on. Mysore, claps, come on! ಕೇಳ್ಬೇಕು ನಿನ್ ಚಪ್ಪಾಳೆ. Come on, ಎಲ್ರು. ನಿಮ್ ಚಪ್ಪಾಳೆ ಎಲ್ಲರೂ ಕೇಳಿಸ್ಬೇಕು ಮೈಸೂರು, come on! ಹುಡುಗಿರನ್ನ ನೋಡಕ್ಕಿಲ್ಲ ನನ್ನ ಬಿಟ್ಟರೆ ಇಲ್ಲಿ ಯಾವ ಸಲ್ಮಾನ್ ಇಲ್ಲ ಫ್ರೀಯಾಗಿದ್ದೆ ಪಾರ್ಟಿ ಕಳ್ಳ ಡೈಲಿ ಸೀನೆ ಬೇರೆ ಏನು ಕೆಲಸ ಇಲ್ಲ ಅಪ್ಪ ಅಮ್ಮ ಏನೇ ಅಂದ್ರು ಸುಮ್ಮನೆ ಇರಲ್ಲ ಊರವರೆಲ್ಲ ಬೈತಾ ಇದ್ರೆ ಟಿವಿ ಕೊಡಲ್ಲ ಊರ್ ಮನ್ಸು ಆಕಾಶ ಮನೆಯಲ್ಲಿ ಭೂಮಿಸ ಏನಂದ್ರು ಕಮ್ಮಿನೇ ಸಾ 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 Gets on, gets on, gets on, gets on, gets on, gets on, gets on. Gets on, gets on, gets on, gets on, gets on, gets on, gets on. ಕಣ್ಣಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್, ಥ್ಯಾಂಕ್ ಯು. ಇವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇವರು ನನ್ನ ದೊಡ್ಡ ಗಣೇಶ್ ಅವರ ಟೀಮು ಬೆಂಗಳೂರಿಂದ.
ಬೀಟ್ ಗುರುಸ್ ಅಂತ. ಬಟ್ ಇದನ್ನ ಕ್ಯೂರೇಟ್ ಮಾಡಿದವರು ನನ್ನ ಫೇವ್ರೆಟ್ ಬೀಟ್ ಗುರು ಮಿಸ್ಟರ್ ಮಂಜು. ಮಂಜು ಅವ್ರದ್ದೊಂದು ಚಪ್ಪಾಳೆ ಬರಲಿ. ಮೈಸೂರು ಎಂಜಾಯ್ ಮಾಡಿದ್ರ? ಥ್ಯಾಂಕ್ ಯು. ಲವ್ ಯು. ಓಕೆ, ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೊಂದು ಡ್ಯಾನ್ಸ್ ಸಾಂಗ್ ಆಡೋಣ ಅಂತ. ಬಟ್ ಅದಕ್ಕೆ ಮುಂಚೆ ಎನರ್ಜಿ ಬೇಕಲ್ಲ. ಓಕೆ, ನಿಮಗೋಸ್ಕರ ಇನ್ನೊಂದು ಬ್ಯೂಟಿಫುಲ್ ಸ್ಪೆಷಲ್ ಆ್ಯಕ್ಟ್ ಒಂದಿದೆ. ಇದಾಗಿದ ತಕ್ಷಣ ಮತ್ತೊಂದು ಅಮೇಝಿಂಗ್ ಡ್ಯಾನ್ಸ್ ನಂಬರ್ ಜೊತೆ ಬರ್ತೀವಿ. ಫಾರ್ ದಿಸ್ ಸಾಂಗ್ ಈಸ್ ವೆರಿ ಸ್ಪೆಷಲ್ ಬಿಕಾಸ್ ನಿಮ್ಮ ಊರಿನ ಇಂದು ನಾಗರಾಜ್ ಆ್ಯಂಡ್ ಲಕ್ಷ್ಮೀ ನಾಗರಾಜ್ ಅವರು ವೇದಿಕೆನ ಆವರಿಸ್ಕೋತಾ ಇದ್ದಾರೆ. ಚೆನ್ನಾಗಿದ್ದೀರಾ ಎಲ್ಲ? ನಿಮ್ ಸೌಂಡ್ ಇನ್ನ ಕೇಳಿಸ್ತಾ ಇಲ್ಲ ನನಗೆ. ಹೇಗಿದ್ದೀರಾ? ನಮ್ಮ ಮೈಸೂರು ಜನ ಅಂದ್ರೆ ಸುಮ್ಮನೆನಾ? ಚಂದ್ರಚೂಡ ಶಿವಶಂಕರ ಪಾರ್ವತಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. Are you guys ready? Cause it's time to raise the beat. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಗಾಳಿಯೇ ನೋಡುವ ದೀಪದ ನರ್ತನ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಿನ್ನಂತೆ ಕಾಡಿಲ್ಲ ಇನ್ಯಾರು ನನ್ನ, ನಿನ್ನಿಂದ ಈ ಪಾಡು ಇನ್ನೂನು ಚೆನ್ನ. ಅದೇ ಪ್ರೀತಿಯ ಅದೇ ಪ್ರೀತಿಯ ಅದೇ ಪ್ರೀತಿಯ ಲಕ್ಷಣ.
ಸೆರೆಯಾದ ಕ್ಷಣ ಎದೆಗೂಡಲ್ಲಿ ಚಂದ್ರೋದಯ ನಿಜ ಸಂಗಾತಿ ಮಗಮರೆ ಮಗ ಮಗ ಮಸಾ ಸುತ್ತಾ ಜಾಯಿದೆ ಅದೇ ಪ್ರೀತಿಯ ಲಕ್ಷಣ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಕರ ಪಿನಾಕ ಧನುಕರ ಸುಂದರ ಕರ ಪಿನಾಕ ಧನುಕರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸರಿ ಸದಾ ಸರಿ ಗರಿ ಗಮ ಗಮ ಮಮ ಮನ ಮಮ ಗರಿ ಗಮ ಗಮ ಮಮ ಮನ ಮನ ನಿ ಗಮ ಮಗ ಗಮ ಮಮ ಮನ ಮನ ನಿ ಧನಿ ಸ ಧನಿ ಸರಿ ಗಮ ನಿ ಸ ಧನಿ ಗಮ ಮಮ ಗಮ ನಿ ಸ ಧನಿ ಗಮ ಮಮ ಗಮ ನಿ ಗಮ ನಿ ಸ ಧನಿ ಗಮ ಮಮ ಗಮ ನಿ ಮಮ ನಿ ಸ ಗಮ ನಿ ಸ ಗಮ ನಿ ಸ ಸ ಸ ಸ ಧನಿ ಸರಿ ಧನಿ ಸರಿ ಧನಿ ಸರಿ ಧನಿ ಸರಿ ಧನಿ ಸರಿ ಧನಿ ಸರಿ ಗಮ ನಿ ಸ ನಿ ಧನಿ ಸ ಓ ಸಾ Thank you so much. Thank you. Thank you, Mysore. Okay. ಅಬ್ಬಬ್ಬಾ, ಮೈಸೂರು ದಸರಾದಲ್ಲಿ ಸರ್ ಒಂದ್ ಮಾತು ಹೇಳಲೇಬೇಕು. ಎಂಟ್ರಿ ಆದ್ರಿ, ಬಜರಂಗಿ ಅಂದ್ರಿ, ಅದಕ್ಕಿಂತ ಮುಂಚೆ ಪ್ರೀತಿಯ ಜನರಿಗೋಸ್ಕರ ಪ್ರೀತಿಯ ಹಾಡುಗಳನ್ನ ಹಾಡ್ಸಿದ್ರಿ. ಈಗ ನೋಡಿದ್ರೆ ಆ ಟ್ರ್ಯಾಕ್ ನಲ್ಲಿ ಸರಿಗಮಪದನಿಸ ಅಂತ ಕ್ಲಾಸಿಕಲ್ ಎಲ್ಲ ಬಂದ್ಬಿಡ್ತಲ್ಲ ಸರ್. ಏನಾದ್ರೂ ಬಿಟ್ಟಿರೋದಿದೆಯಾ ನೀವು ಮ್ಯೂಸಿಕಲ್ ಜಾನ್ರದಲ್ಲಿ? ಅಷ್ಟೇ ಯಾಕೆ ಮೈಸೂರು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಈಗ 45 ಸಿನಿಮಾದ ಮೂಲಕ ಭರ್ಜರಿಯಾಗಿ ಡೈರೆಕ್ಟರ್ ಆಗಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದ್ಸಲ ನಿಮ್ಮ ಪ್ರೀತಿಯ ಚಪ್ಪಾಳೆ ನಮ್ಮ ಕಂಪೋಸರ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರಿಗೆ. ಥ್ಯಾಂಕ್ ಯು ಮೇಡಮ್. ಸರ್ ಮೇಡಮ್ ನೀವು 45 ಅಂತ ಹೇಳಿದ ತಕ್ಷಣನೇ ಮೊದಲನೇ ಹೆಸರು ನೆನಪಾಗೋದು ನನ್ನ ಪ್ರೊಡ್ಯೂಸರ್ ಎಂ ರಮೇಶ್ ರೆಡ್ಡಿ ಅವರು. ಅವರಿಲ್ಲದೆ ಈ ಕನಸು ಈಡೇರ್ತಾ ಇರಲಿಲ್ಲ. ಆ್ಯಂಡ್ ಇದಕ್ಕಿಂತ ಮುಖ್ಯವಾಗಿ ನನ್ನನ್ನು ಡೈರೆಕ್ಟ್ ಮಾಡು ಅಂತ ಹೇಳಿದವರು ನನ್ ಅದರ್ ದ್ಯಾನ್ ದ ಒನ್ ಆ್ಯಂಡ್ ಓನ್ಲಿ ಲೆಜೆಂಡ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಅವರ ಆಶೀರ್ವಾದದಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಓಕೆ, ನಾನು ಆಕ್ಚುಲಿ ಏನ್ ಗೊತ್ತಾ ಸರ್, ನಿಜವಾಗ್ಲೂ ರಮೇಶ್ ರೆಡ್ಡಿ ಸರ್, ಎಜೆ ಸರ್ ಹೇಳ್ದಂಗೆ ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು. ಯಾಕಂದ್ರೆ ಎಜೆ ಸರ್ ಡೈರೆಕ್ಷನ್ ಮಾಡೋದನ್ನ ನೋಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತು. ಜೊತೆಗೆ ಶಿವಣ್ಣ ಅವರು, ಉಪ್ಪಿ ಸರ್, ರಾಜ್ ಬಿ ಶೆಟ್ಟಿ ಅವರು, ಮಲ್ಟಿ ಸ್ಟಾರ್ ಸಿನಿಮಾ ಒಂದೇ ಸಿನಿಮಾದಲ್ಲಿ ಈ 3 ತಾರೆಯರು ನೋಡುವಂತ ಅವಕಾಶ. ಸರ್ ಆ ಅವಕಾಶ ಯಾವಾಗ ಬರುತ್ತೆ, ಯಾವಾಗ ಥಿಯೇಟರ್ ಅಲ್ಲಿ ನೋಡಿ? ಮೇಡಮ್ ಓಕೆ, ಈ ಥಿಯೇಟರ್ ಬರುತ್ತೆ ಡಿಸೆಂಬರ್ 25 ಕ್ರಿಸ್ಮಸ್ಗೆ ರೆಡಿ ಮಾಡಿದ್ದೀವಿ. ಬಟ್ ಈ ಮೈಸೂರಲ್ಲಿ ಯುವ ದಸರಾ ನನ್ನ ಫಸ್ಟ್ ಡೈರೆಕ್ಷನ್ನು. ಅಮ್ಮ ಅಲ್ಲಿ ಕೂತಿದ್ದಾರೆ. ಸೊ ಅಮ್ಮನ ಆಶೀರ್ವಾದ ತಗೊಳ್ಳೋಣ ಅಂತಾನೆ ನನ್ನ 45ನ ಒಂದು ಟೀಸರು ಅಮ್ಮನ ಎದುರುಗಡೆ ನನ್ನ ಪ್ರೀತಿಯ ಮೈಸೂರು ಆಡಿಯನ್ಸ್ಗೆ ಆಲ್ರೆಡಿ ಇವ್ರು ನೋಡಿರ್ತಾರೆ ಯೂಟ್ಯೂಬಲ್ಲಿ. ಬಟ್ ಸ್ಟಿಲ್ ಐ ಜಸ್ಟ್ ನೋಡ್ತೀರಾ ಮೈಸೂರು? ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಈ 45 ಸಿನಿಮಾಗೆ ಬೇಕು. ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್. ನೋಡಿ ಟೀಸರ್ ನೋಡಿ. ಟೀಸರ್ ಆಗಿದ ತಕ್ಷಣ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಇಮಿಡಿಯೇಟ್ ಆಗಿ ಇದೇ ಫಿಲ್ಮಿನ ಫಸ್ಟ್ ಒಂದು ಸಾಂಗ್ ನಾನು ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಮೇಡಮ್. ಈ ಹಾಡನ್ನ ನಾನು ಎಲ್ಲೂ ಪರ್ಫಾರ್ಮ್ ಮಾಡಿಲ್ಲ. ಒರಿಜಿನಲ್ ಆಗಿ ಮೈಸೂರಿನ ನನ್ನ ಪ್ರೀತಿಯ ಬ್ರದರ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಒರಿಜಿನಲ್ ಆಗಿ. ಸೊ ಅವರು ಈ ವೇದಿಕೆ ಮೇಲೆ ಇವತ್ತಿಲ್ಲ, ಐ ವಿಲ್ ಮಿಸ್ಸಿಂಗ್ ಟುಡೇ. ಬಟ್ ಅವ್ರು ಹಾಡಿದಂಥ ಹಾಡು ಮೊದಲನೇ ಸತಿ ಪರ್ಫಾರ್ಮ್ ಮಾಡ್ತಾ ಇದೀವಿ. ಅದು ನಮ್ಮ ಮೈಸೂರಲ್ಲಿ ಅಮ್ಮನ ಎದುರುಗಡೆ. ಅದಕ್ಕೆ ಮುಂಚೆ ಒಂದು ಟೀಸರ್. ಕಮ್ ಆನ್ ಮೈಸೂರ್. ಥ್ಯಾಂಕ್ ಯು. 45 ಟೀಸರ್ ಪ್ಲೀಸ್.
ಸತ್ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ. ಡೈರೆಕ್ಟರ್ ನಾನೇ, ಗೊತ್ತು. ಆ ಫಿಲ್ಮ್ ಹೀರೋ ನಾನು. ಮೈಸೋ, ಈ ಫಿಲ್ಮಿನ ಒಂದು ಸ್ಪೆಷಲ್ ಗೀತೆ ನಿಮಗೋಸ್ಕರ ಈಗ. ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಶಿವಂ ಶಿವಂ ಸನಾತನಂ, ಹರಂ ಹರಂ ಪುರಾತನಂ, ತ್ರಿಯಾಯುಧಂ ಚರಾಚರಂ, ತ್ರಿಲೋಚನಂ ಅಗೋಚರಂ, ಭೈರವಂ ಜಟಾಧರಂ, ಆಸುರಂ ನಟೇಶ್ವರಂ, ಶಿವಂ ಶಿವಂ ಶಿವಂಕರಂ, ದಿಗಂಬರಂ ತರಾಧರಂ, ಮಹೇಶ್ವರಂ ಮಹತ್ತರಂ, ಪರಂ ಪರಂ ಪ್ರಣಾಮ್ಯಹಂ. ಶಿವಂ ಶಿವಂ ಸನಾತನಂ ಸನಾತನಂ, ಹರಂ ಹರಂ ಪುರಾತನಂ. ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಯಮನದಯ ನಡುಗಿಸಿದ ಯಮನಯಮ ಓಂ ಮೃತ್ಯುಂಜಯಂ, ಸಮಯವರು ನಡೆಸುತ್ತಿರೋ ಕಾಲನೇತ್ರ ಶೂಲಾಯುಧಂ, ಕೈ ಚಾಚಿ ಕೇಳೋಣ ಮುಂದೆ ನಿಲ್ಲೋ ಶಿವ, ಇಲ್ಲ ಅನ್ನೋದೇನೆ ಗೊತ್ತಿಲ್ಲದಂತರ. ಘೋರತಂ ಅಘೋರತಂ, ಈಶ್ವರಂ ಗುಹೇಶ್ವರಂ, ಶಿವಂ ಶಿವಂ ಶಿವಂಕರಂ, ಗಣೇಶ್ವರಂ ಗುಣೇಶ್ವರಂ, ವಿಧಾತನೆ ಪಿನಾಕಿನೇ, ಕಪರ್ದಿನೇ ಕಪಾಲಿನೇ. ಶಿವಂ ಶಿವಂ ಸನಾತನಂ ಸನಾತನಂ, ಹರಂ ಹರಂ ಪುರಾತನಂ. ಶತಗಲ ಮುಗಿಲಗಲ ನಡೆದಿರುವ ಓ ಸರ್ವೇಶ್ವರ, ಅದಳದಲು ಸುದಳದಲು ಪಾದ ಊರೋ ಅನೀಶ್ವರ. ವೈಯೆಲ್ಲ ಭೂದೀನೇ ಇಲ್ಲ ಆಡಂಬರ, ಕರುಣೇಲಿ ಕರ್ಪೂರ ವಿಶ್ವೇಶ್ವರ. ಭೈರವಂ ಜಟಾಧರಂ, ಆಸುರಂ ನಟೇಶ್ವರಂ, ಶಿವಂ ಶಿವಂ ಶಿವಂಕರಂ, ಪರಂ ಧರಾಧರಂ, ಮಹೇಶ್ವರಂ ಮಹತ್ತರಂ, ಪರಂ ಪರಂ ಪ್ರಣಾಮ್ಯಹಂ.
ಶಿವಂ ಶಿವಂ ಸನಾತನಂ ಹರಂ ಹರಂ ಪುರಾತನಂ ಪುರಾತನಂ ನಮಃ ಶಿವಾಯ. Thank you, Mysore. Thank you. ಓಕೆ, ನಮ್ಮ ಪ್ರೀತಿಯ ಹೇಮಂತ್ ಸರ್ ಅವರ ಒಂದು ಸೂಪರ್ ಹಿಟ್ ಗೀತೆ ಅವ್ರ ಜೊತೆಲಿ ಆಡೋಂಥ ಒಂದು ಸೌಭಾಗ್ಯ ನನಗಿವತ್ತು. ಒಂದು ದೊಡ್ಡ ಚಪ್ಪಾಳೆ ಬರಲಿ ಕರ್ನಾಟಕದ ಹೆಮ್ಮೆಯ ಗಾಯಕರು ಸರ್, ಪ್ರೀತಿಯ ಹೇಮಂತ್ ಸರ್. ಎಸ್ ಸರ್, ಇದೆ ಸರ್. ಸರ್ ಅಣ್ಣ, ಮೈಸೂರು ಬೈದು ಬುದ್ಧಿ ಹೇಳೋ ಫಾದರ್ ಕಣೋ, ಇವರು ನೋವಲ್ ಕಣ್ಣೀರು ಒರ್ಸೋ ಮದರು ಕಣೋ. ಜೀವನಕ್ಕೆ ಪಾಠ ಹೇಳೋ ಟೀಚರ್ ಕಣೋ, ಇವರು ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಣೋ. ರಕ್ತ ಸಂಬಂಧನು ನೀರಿದ್ ಬಂದು ಇವರು ಜಾತಿ ಮತಕ್ಕಿಂತ ತುಂಬಾ ದೊಡ್ಡೋರು ಇವರು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ದೋಸ್ತ ಕಣೋ. A brother from another mother, my brother from another mother, a brother from another mother, my brother from another mother. ಗೆಳೆಯ ಚೀರ್ಸ್ ಗೆಳೆಯ ಮೈಸೂರ್. ಜೀವಕ್ ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀವು. ಜೀವನ ಪೂರ್ತಿ ಜೊತೆಗೆ ಮೈಸೂರು ಇರ್ತೀನಿ ನಾನು. ನಿಂಗೆ ಯಾರು ದುಶ್ಮನ್ ಆದ್ರು ಅವರು ನಂಗೆ ದುಶ್ಮನ್ನೇನೆ. ನಿನ್ನ ಪರವಾಗಿ ತೊಡೆ ತತ್ತೀನಿ ನಾನು. ನೀ ನನ್ನ ಬೆಸ್ಟ್ ಫ್ರೆಂಡು. ನಮ್ ಪ್ರೀತಿಗಿಲ್ಲ ಚೆಂಡು ಎಂಡು. ಎಲ್ಲ ಟೈಮು ದೇವರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿ ಕೊಟ್ಟೋನಲ್ಲ. ನೋಡಲು ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಣೋ. ಬ್ರದರ್ 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 ಬ್ರದರ್, a brother from another mother, my brother from another mother. ಪಲ್ಲಿಜಪ್ಪ ಮೈಸೂರು. A brother from another mother, ಈ ಕಡೆ my brother from another mother. ಹೇಮಂತ್ ಸರ್, ನೀವು ಸೂಪರ್ ಆಗಿ ಸ್ಟೆಪ್ ಹಾಕ್ತೀರಾ ಅಂತ ಗೊತ್ತು. ನೀವ್ ಹಾಕ್ತೀರಾ? ಸ್ಪೆಷಲ್ ಆಗಿ ರವಿ ಸರ್ ಸೂಪರ್ ಆಗಿ ಮಾಡ್ತೀರಾ ಸರ್. ಒಂದು ರವಿ ಸರ್ ಆಯ್ತು, ಓಕೆ, ಅವ್ರಿಗೋಸ್ಕರ ಒಂದು ಡೆಡಿಕೇಶನ್. ಬರ್ಲಾಡ ರೆಡಿ. ಕಷ್ಟ ಸುಖ ಶೇರ್ ಮಾಡ್ತೀವಿ, ಒಟ್ಟೊಟ್ಟಿಗೆ ಓಡಾಡ್ತೀವಿ. ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ. ನಂಬಿಕೆ ನೀನೆ, ಧೈರ್ಯ ನೀನೆ, ಜೊತೆಯಲ್ಲಿದ್ರೆ ಗೆಲುವು ತಾನೆ. ಕಾಲನು ನಮ್ಮನ್ನ ತಡೆಯಂಗಿಲ್ಲ. ನಮ್ದು ಒಂದೇ ಶಿತ್ತು, ನಿನ್ನ ಮಾತು ಅಂದ್ರೆ ಮನಸ್ಸು ಕರ್ಗೋಯ್ತದೆ. ನೀನು ದೂರ ಆದ್ರೆ ಹಾಟೆ ನಿಂತೋಯ್ತದೆ. ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋ ನೆನೆ ದೋಸ್ತ ಕಣೋ. brother from another mother, my brother from another mother, my brother from another mother, my brother from
another mother. ಏನೇ ಸರ್? ಹೇಮಂತ್ ಸರ್, ಏನ್ ಸರ್ ಬರೀ ಬ್ರದರ್ ಬ್ರದರ್ ಅಂತ ಆಡ್ತೀರಿ ಅವಾಗಿಂದ? ಈಗ ಏನ್ ಮಾಡ್ಬೇಕು ಸರ್? ಈಗ ಏನಾದ್ರು ಒಂದು ಮಾಡಿ ಸರ್. ಕರ್ನಾಟಕ ಈಗ ಮೈಸೂರಿಗೆ ಬಂದಿದ್ದೀವಿ. ಓಕೆ, ದಸರಾ ಇಲ್ಲಿ ಬನ್ನಿ ಸರ್. ಬರೀ ಬ್ರದರ್ ಬ್ರದರ್ ಅಂದ್ರೆ ನಿಮಗೆ ಸರ್ ಬೇಜಾರಾಗ್ತಿದೆ? ನನಗೆ ಬೇಜಾರಾಗ್ತದೆ ಸರ್. ಓಕೆ, ಒಂದು ಕೆಲಸ ಮಾಡೋಣ ಸರ್. ಮೈಸೂರಲ್ಲಿ ಬಹಳ ಜನ ಹೌದು ಸಿಸ್ಟರ್ಸ್ ಇದಾರೆ. ಎಸ್ ಸರ್, ಕಾಯ್ತಾ ಇದ್ವಿ. ಅವ್ರಿಗೋಸ್ಕರ ಹಾಡ್ತೀರಾ ನೀವು? ಒಂದ್ಸರಿ ಇದ್ದಾಳಿ. ಓಕೆ. ಅಮ್ಮ ಹೆಣ್ಮಕ್ಳ ರೆಡಿನಾ? ಬರೀ ಹೆಣ್ಮಕ್ಳು ಮಾತ್ರ ಓ ಅನ್ನಿ, ಹೆಣ್ಮಕ್ಳು ಮಾತ್ರ ಏ ಅನ್ನಿ. ರೆಡಿ ಆದ್ರೆ ರೆಡಿ ಅಂತೀವಿ. ಈಗ ರೆಡಿ ಸರ್? ರೆಡಿ ಸರ್? ರೆಡಿ ಸರ್. A sister from another mother, a sister from another mother. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವರು, ನೋವಲ್ ಕಣ್ಣೀರು ಸೋಮದರು ಕಣೋ. ಜೀವನದ ಪಾಠ ಹೇಳೋ ಟೀಚರ್ಸ್ ಕಣೋ ಇವರು, ಲೈಫು ಪಾರ್ಟ್ನರ್ ಗಿಂತ ಕ್ಲೋಸು ಕಣೋ. ರಕ್ತ ಸಂಬಂಧನು ನೀರಿಗ್ ಬಂದು ಇವರು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡೋರು ಇವರು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ಸಿಸ್ಟರ್ಸ್ ಕಂಡ್ರು ಅಲ್ವಪ್ಪ ಸರ್? ಸ್ಲೋ ಆಗ್ಬಿಡುದಲ್ಲ ಸರ್? ಫಾಸ್ಟ್ ಮಾಡಿ ಸರ್. ಸರ್ ನೀವು ಮಾಡಿ ಸರ್. ಟಪ್ಪಾಕುಜಿ ಗಡಿನ ಇಲ್ಲಿ ಮೈಸೂರು, ಇಲ್ಲಿ ರೆಡಿನಾ? ಈ ಕಡೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಕಮಾನ್ ಮಾಡಿ ಈ ಕಡೆ. ಕಮಾನ್ another mother. ಬರ್ತೀಗ ರೆಡಿ? My sisters from another mother. My brother from another mother, my brother from another mother. ಐದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು, ನೋಬಲ್ ಕಣ್ಣೀರು ಸೋಮದರು ಕಣೋ. ಜೀವನದ ಪಾಠ ಹೇಳೋ ಟೀಚರ್ ಕಣೋ ಇವನು, ಲೈಫು ಪಾರ್ಟ್ನರ್ ಗಿಂತ ಕ್ಲೋಸು ಕಣೋ. ರಕ್ತ ಸಂಬಂಧನು ಮೀರಿದು ಬಂದು ಇವರು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡೋರು, ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ದೋಸ್ತ ಕಣೋ. A brother from another mother, my brother from another mother. Natarira. Brother. Thank you, Mysuru. ಓಕೆ, ಥ್ಯಾಂಕ್ ಯು. ಫುಲ್ಲು ಡಾನ್ಸ್ ಮೂಡಲ್ ಇದ್ದಾರೆ, ನಿಲ್ಸಂಗಿಲ್ಲ. ಕಮಾನ್ ಕಮಾನ್. ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತ್ ಹಿಂಗಾಡ್ತಿ ಸಿಗುವಲ್ಲಿ ಕೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣಿನ ಕುಕ್ಕೈತಿ, ನಿನ್ನ ಗುಂಗ ಏರೈತಿ, ಮನಸ್ಸು ಮಂಗ್ಯ ಆಗೈತಿ, ನನ್ನ ತಲೆಯ ತಡಿಸೇತಿ. ಮೈಸೂರು ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗ್ತೈತಿ. ಚುಮು ಚುಮು ಆಗ್ತೈತಿ. ಓಕೆ, ಬ್ಯೂಟಿಫುಲ್. ಅಲ್ಲಿ ಹಿಂದೆ ಇರೋರೆಲ್ಲ ಕೈ ಮೇಲೆ ಮಾಡಿ ನೋಡೋಣ. ಎಲ್ಲರೂ ಕೈ ಮೇಲೆ. 1 2 3 ಜಂಪ್. ಜಾತ್ರೆ ಜಗರಣೆಯಾಗ ಸಂತೆ ಬಜಾರದಾಗ ಸಾಲ ಕೊಟ್ಟು ನಂಗ ಕಾಡ್ತಿ.
ತುಂಬಾ ಹುಡುಗಿರಿದ್ರು ನಿನ್ನ ಮ್ಯಾಲೆ ನನ್ನ ನೆದರು ಮನಸ್ಸಿದ್ರು ಇಲ್ದಂಗ ನುಲಿತಿ ಇದನ್ ಯಾವ ಸಾಲ್ಯಾಗ ಕಲಿತಿ ಹುಡುಗ ಮಸಾಲ ಅರಿತೆ ಚಿಕ್ಕಲಿ ಸೀಸ ಮಾಡಾಕ ಬರುತ್ತೆ ನಿನ್ನ ನೋಟದ ಮೈ ಮಾಡದ ಬ್ಯಾಲೆನ್ಸ್ ತಪ್ಪೇಕಿ ಮೈಸೂರು ಚುಟ್ಟು ಚುಟ್ಟು ಅಂತೈತೆ ನನಗ ಚುಮ ಚುಮ ಆತೈತೆ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮ ಚುಮ ಆತೈತೆ ಓಕೆ ಮುಂದೆ ಇರೋರೆಲ್ಲ ನಿಂತ್ಕೊಳ್ಳಿ ನೋಡೋಣ ನಿಂತ್ಕೊಳ್ಳಿ ಆದ್ರು ಕೈ ಮೇಲೆ ಮಾಡಿ ನೋಡಿ ನೋಡಿ 1 2 3 ಜಂಪ್ ಊರ್ ಹಿಂದ ಬಾಳೆ ತೋಟ ಊರ್ ಮುಂದ ಖಾಲಿ ಸೈಟ ಇದಕ್ಕೆಲ್ಲ ನೀನಾಗ ಒಡತಿ ಬದ್ರಾಕ ಅನುಮಾನ ಪಡುತ್ತಿ ಶಕ್ತಿಗೆ ಸಾಲ ಮಾಡಿ ತಂದೇರಿ ಬುಳ್ಳಟ್ ಗಾಡಿ ನನ್ ನೋಡಿ ಡಂಬಲ್ ಹೊರ ನೋಡಿದೆ ಇದನ್ನ ಯಾವ ಸ್ಯಾಲಾಗ ಕಲಿತೆ ಮೈಸೂರ ನಮ್ದೊಂದು ಲೆವೆಲ್ ಐತಿ ಸ್ಟೇಜ್ ಮ್ಯಾಲ ನಿಂತ್ಕೊಂಡ್ ಮಾಲ ಕಳಿತಿ ಆಡತಿ ಮಳ್ಳ ಮಾಡತಿ ಮನಸ್ ಹ್ಯಾಂಗ ಕಡಿತೈತಿ ಹೇಗೆ ಸರ್ ಹೇಳಿ ಮೇಡಮ್ ಚುಟ್ಟು ಚುಟ್ಟು ಮೈಸೂರು ಚುಟು ಚುಟು ಅಂತೈತಿ ಚುಟು ಚುಟು ಅಂತೈತಿ ಚುಮು ಚುಮು ಆಗ್ತೈತೆ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆಗ್ತೈತೆ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆಗ್ತೈತೆ ಚುಟು ಚುಟು ನನಗ ಚುಮ ಚುಮ ಆಗ್ತೈತೆ. Thank you, Mysore! Thank you. ಅಬ್ಬಾ ಧೂಳೆಪ್ಸ್ಬಿಟ್ರು ಅಂತ ಹೇಳೋದು ಇದಕ್ಕೆ ಅನ್ಸುತ್ತೆ. ಮೈಸೂರು ಎಂಜಾಯ್ ಮಾಡ್ತಿದ್ದೀರಾ? ಈ ವೇದಿಕೆ ಮೇಲೆ ಇಬ್ರು ಸ್ಪೆಷಲ್ ಕರೆಯೋಣವಾ? ಯಾರು ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನಿಮ್ ಸೌಂಡ್ ಬರ್ಲಿ ಅಂತ. ಒಬ್ರು ಬೆಳಕಿನ ಕವಿತೆ ಅಂತ ಹಾಡ್ತಾ ಈಗ ಅಯ್ಯೋ ಶಿವನೇ ಅಂತ ಹಾಡ್ತಾ ಇರುವಂತ ನಮ್ಮ ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಕಲ್ಟ್ ಚಿತ್ರದ ಹೀರೋ ಝೈದ್ ಖಾನ್ ಅವರು. ಅವರ ಜೊತೆಗೆ ಹಾಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಅಂತ ನಮ್ಮ ಮೈಸೂರಿನ ಈ ವೇದಿಕೆಗೆ ಆ ಚಂದದ ದೇವತೆ ಬರ್ತಾ ಇದ್ರೆ. ಲೆಟ್ಸ್ ವೆಲ್ಕಮ್ ಮಲೈಕಾ ಆನ್ ಸ್ಟೇಜ್. ಓಕೆ, ನನ್ನ ಮುಂದಿನ ಚಿತ್ರ ಕಲ್ಟ್. ಸೊ ಆ ಸಿನಿಮಾ ನಮ್ಮೆಲ್ಲರ ಪ್ರೀತಿಯ ಝೈದ್ ಖಾನ್ ಅವರು ಹಾಗೂ ಪ್ರೀತಿಯ ಮೇಡಮ್ ಹೀರೋಯಿನ್ ಅವರು ಕೂಡ ಇಲ್ಲಿದ್ದಾರೆ. ಸೊ ಅವರ ಒಂದು ಬ್ಯೂಟಿಫುಲ್ ಸಾಂಗ್ ನನಗೊಂದು ಅವಕಾಶ ಸಿಕ್ತು ಸರ್ ನಿಮ್ಮ ಸಿನಿಮಾಗೆ ಕಂಪೋಸ್ ಮಾಡೋಕ್ಕೆ. ಅನಿಲ್ ಅವರ ಲಿರಿಕ್ಸಲ್ಲಿ ಪ್ಲೀಸ್ ನೀವೇ ಎರಡು ಮಾತು ಮಾತಾಡಬೇಕು ಕಲ್ಟ್ ಬಗ್ಗೆ. ಎಲ್ಲರೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮೊದಲನೇ ಬಾರಿ ಯುವ ದಸರಾಗೆ ಬರ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಮ್ಮನ್ನ ತುಂಬ ಹಠ ಮಾಡ್ತಿದ್ದೆ,
ನನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ. ಒಂದು ನಿಮಿಷದ ಚೆನ್ನಾಗಿ ಮನ್ಸಲ್ಲಿರೋದು ಮಾತು ಹೇಳ್ಬಿಡ್ತೀನಿ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಸೊ ನಮ್ಮ ತಂದೆ ತಾಯಿಗೆ ತುಂಬ ಹಠ ಮಾಡ್ತಿದ್ದೆ, ಮೈಸೂರು ಯುವ ದಸರಾ ಕರ್ಕೊಂಡು ಹೋಗಿ ನಾನು ನೋಡಬೇಕು ಅಂತ ಹೇಳಿ. ಆದರೆ ಅವ್ರು ಯಾವತ್ತೂ ಕರ್ಕೊಂಡು ಬರಲಿಲ್ಲ. ಸೊ ದೇವರು ಇವತ್ತು ಅವಕಾಶ ಕೊಟ್ಟಿದ್ದಾನೆ. ಸೊ ತುಂಬ ಖುಷಿ ಆಗ್ತಿದೆ ಬಂದು ಇಲ್ಲಿ. ನಮ್ಮ ಕಳ್ ಚಿತ್ರದ ಮೊದಲನೇ ಹಾಡು ಅಯ್ಯೋ ಶಿವನೇ ತುಂಬ ಚೆನ್ನಾಗಿ ಹಿಟ್ ಆಗಿದೆ. ಅದು ನಿಮ್ಮಿಂದನೇ ಕಾರಣ. ಸೊ ಎಲ್ಲೂ ಕೇಳಿದ್ರ ಅಯ್ಯೋ ಶಿವನೇ ಹಾಡು? ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಅರ್ಜುನ್ ಸರ್, ಇಟ್ಸ್ ಅನ್ ಆನರ್ ಸರ್. ನೀವು ನನಗೆ ಒಳ್ಳೆ ಹಿಟ್ ಹಾಡು ಕೊಟ್ರಿ ಅಯ್ಯೋ ಶಿವನೇ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಸ್ಕರತ್ ಸಿಂಗ್ ಅವ್ರು ಆಗ್ಬೋದು, ನಮ್ಮ ಪೃಥ್ವಿ ಭಟ್ಟು ಈ ಹಾಡನ್ನ ಹಾಡಿರೋದು. ಸೊ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಬ್ಬ ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು. ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ದರ್ಶನಣ್ಣ. ಈ ತಮ್ಮನ ಕಡೆಯಿಂದ ನಿಮ್ಗೆಲ್ರಿಗೂ ಒಂದು ಚಿಕ್ಕದು ಬೇಡಿಕೆ ಇದೆ. ದಸರಾ ಹಬ್ಬ ಒಂದು ದೊಡ್ಡ ಹಬ್ಬ, ನಾಳಹಬ್ಬನಂತ ಹೇಳ್ಬೋದು. ನೀವು ದೇವರಿಗೆ ಬೇಡ್ಕೊಳ್ಳುವಾಗ ಚೂರು ನಮ್ಮ ಅಣ್ಣನಿಗೋಸ್ಕರ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಅಂತೂ ಅವ್ರ ಜೊತೆ ಯಾವತ್ತೂ ಇರುತ್ತೆ, ನಿಮ್ಮ ಪ್ರಾರ್ಥನೆಗಳು ಅವ್ರ ಜೊತೆ ಇರುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಜಾಹಿದ್ ಅವರೇ. ಇನ್ನು ಮಲಾಯಿಕಾ, ನಮ್ಮ ಊರಿನ ದೇವತೆ ತೇರಲ್ಲಿ ಬಂದ್ಬಿಟ್ರು ಮೈಸೂರು ಯುವ ದಸರಾಗೆ, ಹೇಳಿ ನಮ್ಮ ಪ್ರೀತಿಯ ಜನರಿಗೆ. ನಮಸ್ಕಾರ ಮೈಸೂರು. ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅರ್ಜುನ್ ಜನ್ಯ ಸರ್ ಕಾನ್ಸರ್ಟ್ ನ? ಸೊ ಈ ಮಧ್ಯದಲ್ಲಿ ನಮ್ದೊಂದು ಸಾಂಗ್ ಅಯ್ಯೋ ಶಿವನೇ ಅಂತ ರಿಲೀಸ್ ಆಗಿದೆ. ನೀವು ಆಲ್ಮೋಸ್ಟ್ ಕೇಳಿರ್ತೀರಾ ಯೂಟ್ಯೂಬ್ ಅಲ್ಲಿ. ಇಂಥ ಒಳ್ಳೆ ಸಾಂಗ್ ನಮ್ಮ ಮ್ಯಾಜಿಕ್ ಮ್ಯೂಸಿಷಿಯನ್ ಅರ್ಜುನ್ ಸರ್ ಕೊಟ್ಟಿರೋದು. ಸೊ ಇವತ್ತು ಜಸ್ಕರಣ್ ಅವರು ಮತ್ತೆ ಪೃಥ್ವಿ ಭಟ್ ಅವ್ರು ನಿಮ್ಮ ಮುಂದೆ ಈ ಸಾಂಗ್ ನ ಹಾಡ್ತಾ ಇದ್ದಾರೆ. ಕೇಳಿ ಎಂಜಾಯ್ ಮಾಡಿ. ಲವ್ ಯು ಮೈಸೂರ್. ಥ್ಯಾಂಕ್ ಯು. ಹಾಡಷ್ಟೇ ಅಲ್ಲ, ಕಲ್ಟ್ ಸಿನಿಮಾ ಕೂಡ ನೋಡಿ. ಜಾಹಿದ್ ಹಾಗೂ ನಮ್ಮ ಮಲಾಯಿಕಾ ಅವ್ರಿಗೆ ನಿಮ್ಮ ಬೆಸ್ಟ್ ವಿಶಸ್ ಯಾವಾಗ್ಲೂ ಇರ್ಲಿ. ಅರ್ಜುನ್ ಸರ್ ಎಲ್ಲಿದ್ದಾರೆ? ಅರ್ಜುನ್ ಸರ್ ಸರ್, ಒಂದು ರಿಕ್ವೆಸ್ಟ್ ಸರ್, ನಮ್ಮ ಮೈಸೂರು ಜನಕ್ಕೋಸ್ಕರ ಅಯ್ಯೋ ಶಿವನೇ ಹಾಡು ನೀವು ಹಾಡಬೇಕು, ಇಲ್ಲ ಪ್ಲೇ ಮಾಡಬೇಕು ಸರ್, ಪ್ಲೀಸ್. ಡೆಫಿನೆಟ್ಲಿ ಸರ್, ಮೈಸೂರಿನ ಜನತೆಗೋಸ್ಕರ, ನಿಮಗೋಸ್ಕರ ಕೂಡ. ಥ್ಯಾಂಕ್ ಯು ಸೊ ಮಚ್. ನೀವಿಬ್ರು ಆ ಹಾಡು ಕೇಳೋದಕ್ಕೆ ಇಲ್ಲೇ ವೇದಿಕೆಯಲ್ಲಿದ್ರೆ ಚಂದ ಅಪ್ಪ. ಓಕೆ, ಸೂಪರ್. ಇದೀಗ ವೈರಲ್ ಆಗ್ತಿರುವಂತ ಜಸ್ಕರಣ್ ಹಾಗೂ ಪೃಥ್ವಿ ಭಟ್ ಅವರ ವಾಯ್ಸ್ ನಲ್ಲಿ, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಲ್ಲಿ ಅಯ್ಯೋ ಶಿವನೇ. ಕೃಷ್ಣನ ಬಾಧೆ ಹಸನ ಶೀತ ಒಳಗಿಳಿದಿದೆ ಸುಳಿವನ ಕೊಡದೆ ಏನಿದು ಬಾಯಿ ಪ್ರೇಮಿಗೆ ಕಂಗಳ ಕರುಕಳದ ಮೂರು ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ. ಹಣದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎದೆಯೊಳಗಡೆ ಸಿಡಿಲೊಳೆದಿದೆ, ಮಳೆಯಾಗುತ್ತಿದೆ. ಮೂರು ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಬೆರಳು ತಾಕಿ ಹೀಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ.
ಜೀವ ಹೋದರೂ ಪ್ರೀತಿಸುವೆ ದೇವರ ಆಣೆ ಕಣೆ ಮತ್ತೆ ಹುಟ್ಟಿ ಬಂದು ನಾ ಸೇರುವೆ ಬ್ರಹ್ಮ ಗಿಂಚಿದಂಥ ಸಾಲು ಕಣೆ ಸಾವಿನಲ್ಲೂ ಒಂದಾಗುವೆ ನಿಂತು ಮರೆಯದಂಥ ಕಥೆಯಾಗುವೆ ಮಾತೆಯೆಲ್ಲ ಚೆನ್ನ ಬೇರೆ ಆಗೋದೆಲ್ಲ ಪ್ರತಿ ಜನ್ಮದಡಿ ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿಟ್ಟು ಜಾರಿ ಅಯ್ಯೋ ಶಿವನೇ ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಹಿಡಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಪ್ರೀತಿಯಲ್ಲಿ ಹೊಚ್ಚನೊಬ್ಬ ನಾನು ಹೀಗೆ ಪ್ರೀತಿಸುವೆ ಎಂದು ನಿನ್ನನು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿಟ್ಟು ಜಾರಿ ಅಯ್ಯೋ ಶಿವನೇ ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಹೊಡೆಯೋದಲ್ಲಿ ಬಾಕಿ ಅಯ್ಯೋ ಶಿವನೇ ಹಣದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ನೊಡೆದಿದೆ ಮರೆಯಾಗುತ್ತಿದೆ Thank you so much, Jaskaran. Thank you, sir. Thank you so much. Thanks for being here. See you. Yeah. Jaskaran, ನಿಮ್ಮ ಪ್ರೀತಿಯ ಫ್ಯಾನ್ಸು ನಿಮ್ಮ ಹಾಡು ಕೇಳಬೇಕಂತ ತುಂಬ ಆಸೆ ಪಡ್ತಿದ್ದಾರೆ. ಯಾವುದು ಎಲ್ರಿಗೂ ಗೊತ್ತಿರೋದೆ. ಆರ್ ಯು ರೆಡಿ ಫಾರ್ ದಟ್ ಸಾಂಗ್? Yes, sir. Okay, let's go. Let's go. ದ್ವಾಪರ ದಾಟುತ್ತಾ ನನ್ನನೆ ನೋಡಲು ನನ್ನನೆ ಸೇರಲು ಬಂದರ ಹೀಗೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮೋಹಿಸಿ ಜೇನದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಛಲಿ ಎಂದಿದೆ ಬೇರೆ ದಾರಿಯನ್ನು ಎಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಾವಿಕ ಹೆಸರೇನೆ ವೆರೋನಿಕಾ ಶಿಫಾನಿಕಾ ಇವಾಂಶಿಕಾ ನೀನೇ
ಬೆರಳು ಚೆಮ್ಮಲ್ಲಿಗೆ ಎತ್ತಿದೆ ಬೆರಳು ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ನಿನಿದನಿ ಜಿನುಗೋ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಂಭೀರವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ಪ್ರೇಯಸಿ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯು ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇ ಸಕ್ಕರೆ ಅರೆರೆರೆ ಎಂದು ಬ್ರಹ್ಮನಿಗೂನು ಬೆರಗು ನೀನೆಂದರೆ ಬೆರಗಿಗೂ ಬೆರಗು ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈ ಮಾಟವೇ ಮೋಹಕ ಸೊಬಗು ಲಾವಣ್ಯ ನೋಡಿ ನಾಧನ್ಯನಾದೆ ತಾರುಣ್ಯ ಮೋಡಿ ಹೀಗಾಗಿ ಹೋದೆ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಛಲಿ ಎಂದಿದೆ ಬೇರೆ ದಾರಿನು ಎಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ Thank you so much, everyone. Thank you, Mysuru. ಥ್ಯಾಂಕ್ ಯು ಮೈಸೂರ್ ಲವ್ ಯು. ಇಲ್ಲಿಂದ ಎಷ್ಟು ದೂರ ನೋಡಿದ್ರೆ ಜನ ಕಾಣ್ತಾ ಇದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಏನು ವಾಪಸ್ ಕೊಡೋದಂತ ಗೊತ್ತಿಲ್ಲ. ಉಸಿರಿರೋವರೆಗೂ ನಿಮಗೆ ಋಣಿಯಾಗಿರ್ತೀನಿ. ನನಗೆ ಪರ್ಮಿಷನ್ ಇರೋದು ಕಮ್ಮಿ, ಬಟ್ ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಸೆಗ್ಮೆಂಟ್ ಹಾಡಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಬಟ್ ಖಂಡಿತವಾಗ್ಲೂ ಮತ್ತೆ ಬರ್ತೀನಿ. ಈ ಹಾಡು ಫುಲ್ ಟಫಾಂಗುಚ್ಚಿ ನಿಮಗೋಸ್ಕರ ಕಂಟಿನ್ಯೂಸ್ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ. ರೆಡಿ ಇದ್ದೀರಾ ಮೈಸೂರು? ನಿಮಗೋಸ್ಕರ ಈ 10 ನಿಮಿಷಗಳ ಕಾಲದ ಕೊನೆಯ ಸೆಗ್ಮೆಂಟ್ ಕಂಪ್ಲೀಟ್ ಟಫಾಂಗುಚ್ಚಿ ಮೆಡ್ಲಿ ಫ್ರಮ್ AJ ಲೈವ್ ಇನ್ ಕಾನ್ಸರ್ಟ್. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ? ನಾನು ಮೈಸೂರು ದಸರಾದಲ್ಲೇ ಡ್ಯಾನ್ಸ್ ಮಾಡ್ತಿರುವೆ. ಗುರುವೆ ಫೋನು ಇಲ್ಲ, ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ? ನಾನು ಮೈಸೂರಲ್ಲಿಯೇ ನಿಂತಿರುವೆ. ಫೋನು ಇಲ್ಲ, ಮೊನ್ನೆ ತನಕ ಜೊತೆಗೆ ಇದ್ದೆ, ಇದು ಸೀರಿಯಲ್ ಸೆಟ್ಟು ಹಾಕೊಂಡುಂಟೆ. ನಿಜವಾದ ಪ್ರೀತಿ ಅಂದ್ರೆ ಬ್ಯಾರೆ ಆಗೋದ, ಇಲ್ಲ ದಿನ ಎಣ್ಣೆ ಬಿಡ್ತೀನಂತ ಬಾರಿಗೋಗೋದ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ? ನಾನು ಬಾರು ಮುಂದೆಯೇ ನಿಂತಿರುವೆ. ಫೋನು ಇಲ್ಲ. Come on, my soul, hands up, come on! Hands up!
ಚೈಲ್ಡ್ ನನ್ನ ಲೈಫ್ ನಿಮ್ಗೆ ಸೋಲ್ಡು. Let's go Mysore, 1, 2, 3, go! ಅದು ಕಲ್ಲದು ಬೇಡ ಅಲ್ಲಿ ಮುಳ್ಳದು ಬೇಡ ಅಪ್ಪದು ಬೇಡ ಅಲ್ಲಿ ಡೌನದು ಬೇಡ ಊರ ತುಂಬಾದಾಗಿ ಗುಡ್ತೀವ್ನೆ ತುಂಬಾದೋರು ಎಲ್ಲ ಒಟ್ಕೊಂಡ್ ಚಪ್ಪ ಹಾಕಿವ್ನೆ ಬಿಟ್ಕೊಂಡಿದ್ದೆ ಚಪ್ಪ ಮಾಡ್ಕೊಂಡು ಕೂತು ನೋಡೆ ಸೇಸಮ್ಮ 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 ಬಾಬೆ ತೆಗೆಮ್ಮ ಸೇಸಮ್ಮ ಸೇಸಮ್ಮ ಬಾಬೆ ತೆಗೆಮ್ಮ ಸೇಸಮ್ಮ ಸೇಸಮ್ಮ ಬಾಬೆ ತೆಗೆಮ್ಮ ಸೇಸಮ್ಮ ಸೇಸಮ್ಮ ಬಾಬೆ ತೆಗೆಮ್ಮ. ಹಲ್ಲೋ ಹಲ್ಲೋ ಬಿಟ್ಟುಗಳಾಡಿ ಬಿಡ್ಗುತ್ತೈತೆ ನಿನ್ನ ಬಾಡಿ ಚಾಗೋಲೆ ಬೈಕು ಬೇಡಿ ಸಾರೇ ಅಲ್ಲಲ್ಲಲ್ಲೇ ದೇಸಿ ಬಿಡಿ ನಿನ್ನೊಂದ ಕಣ್ಣಲ್ಲೇ ಸೇರಿ ಮರೆತೆ ಹೋಯ್ತು ನನ್ನ ಮನೆಯ ದಾರಿ. ನಾನು ಸಿಕ್ಕಾಪಟ್ಟೆ ಚೂಟಿಯೋ ನಿಮ್ಮಕ್ಕೆ ಸಿಗದ ಲೂಟಿಯೋ ಈ ಚಕ್ರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು ಪಟ್ಟಾಕಿ ಪೋರಿಯೋ ನಾಟಿ ಚೋರಿಯೋ ರಬ್ಬರ್ ಬ್ಯಾರೆಲ್ ತೋರಿಯೋ ನವಳಿ ತೋರಿಯೋ. ಹಲ್ಲೋ ಹಲ್ಲೋ ಬಿಟ್ಟುಗಳಾಡಿ ಬಿಡುವುದೈತೆ ನಿನ್ನ ಬಾಡಿ ರಚ್ಚಾಗೊಳ್ಳಬೇಕು ಬೇಡಿ ಸಾರಿಗೆ. Thank you, Mysore. Love you. Just give me A. Varun. ಯಾವತ್ತೂ ಮನ್ಸ ಒಂಟಿ ಪಿಸಾಚಿ ಅಲ್ಲ ಬಾರ್ ಸಪ್ಲೈಯರ್ಗಿಂತ ಒಳ್ಳೆ ಗೆಳೆಯ ಇಲ್ಲ ಒಳ್ಳೆ ಗೆಳೆಯ ಇಲ್ಲ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫು ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಕೋಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು ಬಾರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗೆ ಹಾಕೋಳೆ ವೈಫು ಒತ್ತು ಓಡ್ತವಳೆ. ನನ್ನ ವೈಫ್ ಎಲ್ಲ ಇದ್ದಾರೆ. ಗೀತಾ ಪಾಪ ತುಂಬ ಒಳ್ಳೆಯವರು, ಒದ್ದೋಡ್ಸಲ್ಲ. ಯಾಕಂದ್ರೆ ಅನುಶ್ರೀ ಮದುವೆ ಬೇರೆ ಆಗೋಯ್ತು, ಇನ್ಮೇಲೆ ಫ್ರೀ ನಾನು. ಒತ್ತು ಓಡ್ಸವಳೆ ನನ್ನ ವೈಫು, ಒತ್ತು ಓಡ್ಸವಳೆ ನನ್ನ ವೈಫು. Thank you, Mysore. ಮತ್ತೆ ಸಿಗುವ. Love you, Mysore. Thank you so much. Thank you so much for the support and love. Thank you, police ಸಿಬ್ಬಂದಿ ಅವರಿಗೆ. Thank you so much, sir.
ಆ್ಯಂಡ್ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅದ್ಧೂರಿ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅನುಪಮಾ ಮೇಡಮ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಮೈ ಬ್ಯಾಂಡ್. ಆ್ಯಂಡ್ ನನ್ನ ಗುರುಗಳು ಇಲ್ಲಿ ಬಂದಿದ್ದಾರೆ, ಮೂಗೂರು ಮಧು ದೀಕ್ಷಿತರು ಅಂತ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಕಾನ್ಸರ್ಟ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ನಾವು ಅಂದ್ಕೋತೀವಿ. ಮೈಸೂರು ನಿಮ್ಮ ಪ್ರೀತಿಗೆ, ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಕರ್ನಾಟಕ ರಾಜ್ಯ ಸರ್ಕಾರ, ಮೈಸೂರು ಜಿಲ್ಲಾಡಳಿತ, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡಿರೋದಕ್ಕೆ, ಹಾಗೂ ನಮ್ಮ ಕ್ಯಾಮ್ರಾ, ಸೌಂಡು, ಲೈಟು, ಸ್ಟೇಜು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ, ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದರೋ ಅವರೆಲ್ರಿಗೂ ಅನುಪಮಾ ಭಟ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ಇಷ್ಟು ಅದ್ಭುತವಾಗಿ ಇವೆಂಟ್ನ ಮ್ಯಾನೇಜ್ ಮಾಡಿರುವಂಥ ಡ್ರೀಮ್ಸ್ ಎಂಟರ್ಟೈನ್ಮೆಂಟ್ನ, ಅದರಲ್ಲೂ ವಿಶೇಷವಾಗಿ ಪಾಲ್ಗುಣಿ ಅವರೇ 3 cheers for you, ಅಷ್ಟು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದೀರಾ ಶೋ, ಥ್ಯಾಂಕ್ ಯು ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಸದಾ ಕಾಲ ಇರಲಿ. ಮತ್ತೆ ಭೇಟಿಯಾಗೋಣ, ನಿಮ್ಮೆಲ್ಲರನ್ನ ಮತ್ತೆ ಸಂಭ್ರಮಿಸುವಂತ ಒಂದು ವೇದಿಕೆ ಸಿಗಲಿ, ಅಲ್ಲಿ ತನಕ ಕಾಯ್ತಾ ಇರೋಣ ಅಂತ ಹೇಳ್ತಾ, ನಮಸ್ಕಾರ, ಶುಭರಾತ್ರಿ, ಲವ್ ಯು ಮೈಸೂರು.